ವೇದಿಕೆಯಲ್ಲಿ ಇದೀಗ ಕಟೀಲಿನ ಪೂಜ್ಯ ಅಸ್ರಣ್ಣರಾಗಿರುವಂತಹ ವೆಂಕಟರಮಣ ಅಸ್ರಣ್ಣ ಇವರಿಗೆ ಭಕ್ತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನ ಎಸ್ಎಲ್ವಿ ಬುಕ್ ಹೌಸ್ನ ವತಿಯಿಂದ ನಡೀತಾ ಇದೆ. ಭೀತಿಮಶೇಷಜಂತೋಃ ಸ್ವಸ್ಥೈ ಸ್ಮೃತಾಮತಿಮತೀವ ಶುಭಾಂ ತದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ವದನ್ಯಾ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ಎಸ್ಎಲ್ವಿ ಬುಕ್ ಹೌಸ್ ಪುತ್ತೂರು ಇದರ ಮಾಲಕರಾದಂತಹ ದಿವಾಕರ್ ದಾಸ್ ಅವರು ಇಂದು ಪ್ರಾರಂಭ ಮಾಡಿದ ಎಸ್ಎಲ್ವಿ ಬುಕ್ ಹೌಸ್ ಪುತ್ತೂರಿನ ಶಾಖೆ ಇದರ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಅವರ ಹಿತೈಷಿಗಳೇ, ಹಿರಿಯರೇ, ಕಿರಿಯರೇ, ಎಲ್ಲರಿಗೂ ನಮಸ್ಕಾರ. ಎಸ್ಎಲ್ವಿ ಬುಕ್ ಹೌಸ್ ಎಂದು ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಬಹಳ ಜನಪ್ರಿಯತೆಯನ್ನು ಹೊಂದಿದೆ. ಯಾಕೆಂತ ಹೇಳಿದರೆ ಹಲವು ಕಡೆಗಳಲ್ಲಿ ನಮ್ಮ ಮೈಸೂರಿನಿಂದ ಪ್ರಾರಂಭ ಆಗಿ ಬಹಳಷ್ಟು ತಾಲೂಕುಗಳಲ್ಲಿ ಈ ಸಂಸ್ಥೆ ಶುಭಾರಂಭಗೊಂಡಿದೆ. ಇನ್ನಷ್ಟು ಶಾಖೆಗಳು ಇವೆ, ಅಂಗಸಂಸ್ಥೆಗಳು ಹುಟ್ಟಲಿ. ಇಲ್ಲಿ ಬುಕ್ ಹೌಸ್ ಹೇಳಿದರೆ ಬರೀ ಬುಕ್ಸ್ ಮಾತ್ರ ಇರುವುದಲ್ಲ, ಅದಕ್ಕೆ ಸಂಬಂಧ ಶಾಲೆಗೆ ಏನು ಬೇಕು ವಸ್ತುಗಳು ಅಂತಹ ಎಲ್ಲ ವಸ್ತುಗಳು ಇಲ್ಲಿ ಲಭ್ಯವಿದೆ. ಅದು ಕೂಡ ಇವರೇ ಸ್ವತಃ ಪುಸ್ತಕಗಳನ್ನು ತಯಾರಿಸಿ ಬಹಳಷ್ಟು ಶಾಲೆಗಳಿಗೆ, ಬಹಳಷ್ಟು ಸಂಸ್ಥೆಗಳಿಗೆಲ್ಲ ದಾನ ಮಾಡಿದವರು ಹೌದು. ಹಾಗಾಗಿ ಇವರಿಂದ ಇನ್ನು ಮುಂದಕ್ಕೂ ಬಹಳಷ್ಟು ಸಂಸ್ಥೆಗಳು ಇವರಿಂದ ಪ್ರಾರಂಭಗೊಳ್ಳಿ, ಎಲ್ಲ ತಾಲೂಕುಗಳಲ್ಲೂ ಆಗುವಂತೆ ಆಗಲಿ. ದೇವರವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರ ಕುಟುಂಬವನ್ನು ರಕ್ಷಣೆ ಮಾಡಿಕೊಟ್ಟು ಅವರ ಮಕ್ಕಳಿಗೂ ಒಳ್ಳೆಯ ಶ್ರೇಯಸ್ಸನ್ನು ದೇವರು ಅನುಗ್ರಹಿಸಲಿ. ನಾವು ಆರಾಧಿಸಿಕೊಂಡು ಬರುವಂತಹ ನಮ್ಮ ಆರಾಧ್ಯ ದೇವರಾದಂತಹ ದುರ್ಗಾ ಪರಮೇಶ್ವರಿಯು ಅವರು ಏನೋ ಒಂದು ಸದಇಚ್ಛೆಯನ್ನು ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದಾರೋ ಅದನ್ನೆಲ್ಲ ದೇವರು ಅವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇನ್ನಷ್ಟು ಅವರಿಗೆ ಉಜ್ವಲ ಭವಿಷ್ಯವನ್ನು ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ನಮ್ಮ ಪುತ್ತೂರಿನ ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಸಾದ್ ಬಂಡೇರಿ ಸರ್ ತಮಗೆ ಎಸ್ಎಲ್ವಿ ಸಂಸ್ಥೆಯ ಮಾಲಕರಾಗಿರುವಂತಹ ದಿವಾಕರ್ ದಾಸ್ ರಾಜೇಶ್ವರ ಅವರು ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅಸ್ರಣ್ಣರ ಪಾದಕ್ಕೆ ನಮಿಸಿ, ಮಹಾಲಿಂಗೇಶ್ವರನಿಗೂ ನಮಿಸಿ, ಈ ಒಂದು ಹೊಸ ಎಸ್ಎಲ್ವಿ ಪುಸ್ತಕ ಭಂಡಾರವು ಪುತ್ತೂರಲ್ಲಿ, ಅದು ವಿವೇಕಾನಂದ ಭಾಗದಲ್ಲಿ ಶುಭಾರಂಭಗೊಳ್ಳುವುದು ಬಹಳ ಸಂತೋಷದ ವಿಷಯ. ಎಸ್ಎಲ್ವಿ ಇಡೀ ಮೈಸೂರು ಈ ಭಾಗದಲ್ಲೆಲ್ಲ ಬಹಳ ಹೆಸರುವಾಸಿಯಾದಂಥ ಒಂದಿದು. ಅವರ ದಾನ ಧರ್ಮ ಮಾಡುವುದರಲ್ಲಿ ಮತ್ತು ಪುಸ್ತಕ ಧರ್ಮಾರ್ಥ ಕೊಡುವುದರಲ್ಲಿ ಹೆಚ್ಚಿದ ಕೈ. ಇವರಿಗೆ ದೇವರು ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಬೆಳಗಲಿ ಅಂತ ಹೇಳಿ ಆಶಿಸ್ತೇನೆ. ದೇವರ ಅನುಗ್ರಹ ಅವರ ಮೇಲೆ ಸದಾ ಇದೆ. ಯಾಕಂದರೆ ಅವ್ರು ಮಾಡಿದ ಧರ್ಮ ಕೆಲಸಗಳು ಒಳ್ಳೆಯದಿದೆ. ಹೀಗೆ ಇನ್ನೂ ಬೆಳೀತಾ ಹೋಗಲಿ ಅಂತೇಳಿ ಆಶೀರ್ವದಿಸಿ ದೇವರ ಹತ್ರ ಬೇಡಿಕೊಂಡು ಎರಡು ಮಾತನ್ನು
ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಮತ್ತು ಅವರ ಕುಟುಂಬದ ಬಂಧುಗಳೇ, ಹಿತೈಷಿಗಳೇ ಹಾಗೂ ಅತಿಥಿಗಳೇ, ಬಹಳ ಒಂದು ಉತ್ತಮವಾದಂತಹ ಒಂದು ಕಂಪನಿಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿ, ಮೈಸೂರಿನಲ್ಲಿ ಒಂದು ಬಹಳ ದೊಡ್ಡ ಫ್ಯಾಕ್ಟ್ರಿ ಇದೆ ಅವರದ್ದು, ಅಲ್ಲಿಂದ ಪ್ರಾರಂಭ ಮಾಡಿ ದಕ್ಷಿಣ ಕನ್ನಡದಲ್ಲಿ ಸಹ ಅನೇಕ ಶಾಖೆಗಳನ್ನು ಹೊಂದ್ತಾ ಇರುವಂಥ SLV ಬುಕ್ ಹೌಸ್ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಅವರ ಒಂದು ಈ ಒಂದು ವ್ಯಾಪಾರ ಉದ್ಯಮವು ಬೆಳಗಲಿ, ಅದಕ್ಕೆ ದೇವರ ಆಶೀರ್ವಾದ ಸದಾ ಸಿಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದಾನೆ. ಈಗಾಗಲೇ ಅತಿಥಿಗಳು ಹೇಳಿದಂತೆ ಅನೇಕ ದಾನ ಧರ್ಮಗಳನ್ನು ಮಾಡುತ್ತಿರುವಂಥ ಅನೇಕ ದೇವಸ್ಥಾನಗಳಿಗೆ, ಶಾಲೆಗಳಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಾ ಇರುವಂಥ, ಅನೇಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಕೊಡ್ತಾ ಇರುವಂಥ ಕೆಲಸವನ್ನು ಎಲೆಮರೆಯಲ್ಲಿರುವಂಥ ಕಾಯಿಯಂತೆ ಮಾಡುತ್ತಿರುವ ಶ್ರೀ ದಿವಾಕರ್ ದಾಸ್ ನೇರ್ಲಾಜೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಈ ಒಂದು ವ್ಯಾಪಾರ ಉದ್ಯಮವು ಬೆಳಗಲಿ, ಪುತ್ತೂರಿನ ಜನರಿಗೆ, ಪುಸ್ತಕ ಪ್ರೇಮಿಗಳಿಗೆ, ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗಲಿ ಅಂತ ಹೇಳುತ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಾನು ಮಾಡುವಂಥ ಹೃದಯ ಶ್ರೀಮಂತಿಗೆ ನಮ್ಮ ದಿವಾಕರ್ ದಾಸ್ ಅವರಲ್ಲಿ ಇದೆ. ಸಂತೋಷ ನಮಗೆಲ್ಲ. ಒಂದು ಶಾಲೆಗಳಿಗೆಲ್ಲ ಹೋಗಿ ಒಂದು ಮಾಡೆಲ್ ಆಗಿ ದಿವಾಕರ್ ದಾಸ್ ಅವರನ್ನು ತೋರಿಸ್ಬೋದು. ಏನು ವಿದ್ಯಾಭ್ಯಾಸವೇ ನಮಗೆ ಭಾರಿ ದೊಡ್ಡದಲ್ಲ, ಒಳ್ಳೆಯ ಹೃದಯ ಇದ್ದವರು ಎತ್ತರ ಜಾಗಕ್ಕೆ ಹೋಗಲಿಕ್ಕೂ ಸಾಧ್ಯ ಇದೆ ಹೇಳುವಂಥದ್ದನ್ನು ದಿವಾಕರ್ ದಾಸ್ ಅವರ ಉದಾಹರಣೆ ಕೊಟ್ಟು ಹೇಳ್ಬೋದು. ತುಂಬ ಎತ್ತರಕ್ಕೆ ಬೆಳೆದ 13ನೇ ಬ್ರ್ಯಾಂಚನ್ನು ನಾವು ಉದ್ಘಾಟನೆ ನಮಗೆ ಸಂತೋಷ ತಂದಿದೆ. ಈ ಬ್ರ್ಯಾಂಚಿನ ವಿಶೇಷತೆ ಏನು ಅಂತ ಕೇಳಿದರೆ, ಇದು ಅವರ ಒಂದು ಕನಸು ಏನು ಅಂತ ಕೇಳಿದರೆ, ಇಲ್ಲಿ ಲಾಭಾಂಶಕ್ಕೆ ಅವರು ಈ ವ್ಯಾಪಾರವನ್ನು ಮಾಡ್ತಾ ಇಲ್ಲ. ನನ್ನ ಊರಿನಲ್ಲಿ ಒಂದು ಶಾಪು ಓಪನ್ ಆಗಬೇಕು ಹೇಳುವ ದೃಷ್ಟಿಯಿಂದ ಅತ್ಯಂತ ಕನಿಷ್ಠ ದರದಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ, ಪುಸ್ತಕಗಳು ಮತ್ತು ಟಾಯ್ಸ್ಗಳು ಸಿಗ್ತದೆ. ನಾವೆಲ್ಲ ಕಸ್ಟಮರ್ಗಳಾಗಿ ಪರ್ಚೇಸ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ, ದಿವಾಕರ್ ದಾಸ್ ಅವರ ಮುಂದಿನ ಶಾಪುಗಳು ಕೂಡ ಅತ್ಯಂತ ವೇಗವಾಗಿ ಬೆಳೀಲಿ, ಇನ್ನೂ ಶಾಖೆಗಳು ಉದ್ಘಾಟನೆಗೊಳ್ತಾ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ದಿವಾಕರ್ ದಾಸ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಾವು ಬಹಳ ಸಂತಸದಿಂದ ಒಬ್ಬರು ತಾಯಿಯನ್ನು ನಾವು ನೋಡ್ತಾ ಇದ್ದೇವೆ. ನಮಗೆಲ್ಲರಿಗೂ ತಾಯಿ, ಆದರೆ SLV ಬುಕ್ ಹೌಸ್ನ ಮಾಲಕರಾಗಿರುವಂತಹ ದಿವಾಕರ್ ದಾಸ್ ಸರ್ ಅವರಿಗೆ ಅವರ ನೆಚ್ಚಿನ ಗುರುಗಳು ಭವಾನಿ ಟೀಚರ್ ಇವತ್ತು ನಮ್ಮ ಈ ಒಂದು ಶುಭಾರಂಭ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಒಂದು ಉತ್ತಮವಾದಂತಹ ಗುರು ಇದ್ದರೆ ಉನ್ನತವಾದ ಗುರಿಯನ್ನು ತಲುಪಲು ಸಾಧ್ಯ ಎನ್ನುವಂತಹ ಒಂದು ವ್ಯಕ್ತಿತ್ವದೊಂದಿಗೆ ತಮ್ಮ ಗುರುಗಳಾಗಿದ್ದುಕೊಂಡು ತಮ್ಮ ಶಿಷ್ಯನ SLV ಬುಕ್ ಹೌಸ್ ಸಂಸ್ಥೆಯ ಈ ಒಂದು ಶುಭಾರಂಭಕ್ಕೆ ಪ್ರೀತಿಯಿಂದ ಆಗಮಿಸಿ ಶುಭ ಹಾರೈಸಿದಂತಹ ನಮ್ಮ ವೇದಿಕೆಯಲ್ಲಿರುವಂತಹ ಹಿರಿಯರಾಗಿರುವಂತಹ ಭವಾನಿ ಟೀಚರ್ ಅವರಿಗೆ ತಾವೆಲ್ಲರೂ ಕೂಡ ಜ್ವರದ ಕೈಚಪ್ಪಾಳೆಯ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಅನಿಸುವುದಿಲ್ಲ. ಯಾಕಂದರೆ ದಿವಾಕರ್ ದಾಸನ ಒಂದು ವ್ಯಕ್ತಿತ್ವ ನಮ್ಮೆಲ್ಲರನ್ನು ಬಾಯಿ ಮುಚ್ಚಿಸುವಂಥದ್ದು. ನನ್ನ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಬಹಳ ಬಹಳ ಸಂತೋಷ ಪಡ್ತೇನೆ. ಮುಖ್ಯ ಯಾಕಂತ ಹೇಳಿದರೆ, ಒಳ್ಳೆಯ ಶ್ರೀಮಂತ ಮನಸ್ಸಿನಿಂದ ಬಂದ ವಿದ್ಯಾರ್ಥಿ ಮಕ್ಕಳು ಅವರ ತಂದೆ ತಾಯಿಗಳ ಆರ್ಥಿಕ ಶಕ್ತಿ, ಅವರ ಮನೆಯಲ್ಲಿರುವಂಥ ಹಿರಿಯರ ವಿದ್ಯಾಭ್ಯಾಸದ ಶಕ್ತಿ, ಇದರಿಂದ ಮುಂದೆ ಬರೋದು ಸಾಮಾನ್ಯ, ಅದು ದೊಡ್ಡ ವಿಷಯ ಅಲ್ಲ. ದಿವಾಕರ್ ದಾಸ್ ಅದಕ್ಕೆ ಪೂರ್ಣವಾಗಿ ಅಪರೂಪದ ವ್ಯಕ್ತಿ. ನಾನು ಕಣ್ಣಾರೆ ಕಂಡಂಥದ್ದು. ಈಗ ಅವರಲ್ಲಿ ಹೇಳಲಿಕ್ಕೆ, ಈ ಸಭೆಯಲ್ಲಿ ಹೇಳಲಿಕ್ಕೆ ನನಗೆ ನಿಜವಾಗಿ ಸಂತೋಷ ಆಗ್ತದೆ. ಒಂದು ಕಡೆಯಿಂದ ಹೇಳಬಾರ್ದು ಅಂತ ಆಗ್ತದೆ, ಯಾಕಂದರೆ ಅವರ ಜೀವನದ ಬಡತನ ಅಷ್ಟರವರೆಗಿತ್ತು. ಅದನ್ನು ಎಣಿಸಿ ನನಗೆ ಈಗ ನಿಜವಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈಗ ಇದೆ ಮೊದಲು ರಾಜಾರಾಮ್ ಶೆಟ್ಟಿ ಹೇಳಿದರು, ಮನುಷ್ಯನಿಗೆ ಶ್ರೀಮಂತಿಗೆ ಬಂದಾಗ ಅವನೇನು ಮಾಡ್ತಾನೆಂದರೆ ಕಾಣದ ರೀತಿಯಲ್ಲಿರ್ತಾರೆ, ಇನ್ನೊಬ್ಬರಿಗೆ ಕಾಣಿಸುವುದಿಲ್ಲ, ಅವರು ಮಾತ್ರ ಕಾಣಿಸೋದು. ಯಾಕಂದರೆ ಅವರಿಗೆ ಇನ್ನೊಬ್ಬರ ಬಡತನ ಅರ್ಥ ಆಗೋದಿಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನೋಭಾವನೆ ಬರುವುದಿಲ್ಲ, ತಾನಾಯಿತು ತನ್ನ ಸಂಸಾರ ಆಯಿತು ಅಂತ ಇಟ್ಟುಕೊಳ್ತಾರೆ. ಅದಕ್ಕೆ ಪೂರ್ಣವಾಗಿ ಒಂದು ಅಪರೂಪದ ವ್ಯಕ್ತಿ ದಿವಾಕರ್ ದಾಸ್. ಅವರಿಗೆ ಎಷ್ಟು ಬಂದಿದೆ
ಅದರಲ್ಲಿ ಮುಕ್ಕಾಲಂಶವನ್ನು ಕೂಡ ಅವರು ಸಮಾಜ ಸೇವೆಗಾಗಿ ವಿನಿಯೋಗಿಸ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಾನೊಂದು ಅವರು ಕಲಿತ ಶಾಲೆ ಚಂದಳಿಕೆ ಸರಕಾರಿ ಶಾಲೆ, ಅದು ಮುಚ್ಚುವ ಸ್ಥಿತಿಯಲ್ಲಿದ್ದಾಗ ಅದನ್ನು ನಾವೊಂದು ಸಮಾನ ಮನಸ್ಕ ಒಂದು ಸಂಘ ಸ್ಥಾಪಿಸಿ ಅದನ್ನು ಪುನರುತ್ಥಾನ ಮಾಡಿದ್ದೇವೆ. 2016ರಲ್ಲಿ ಆ ಶಾಲೆಯನ್ನು ನಾನು ಒಂದು ವಿದ್ಯಾವರ್ಧಕ ಸಂಘ ಅಂತ ಮಾಡಿ ಅದನ್ನು ಅಡಾಪ್ಟ್ ಮಾಡಿಕೊಂಡಿದ್ದೇನೆ. ಆಗ ದಿವಾಕರ್ ದಾಸ್ ಎಂಬ ನಮ್ಮ ಶಾಲೆ ಒಬ್ಬರು ವಿದ್ಯಾರ್ಥಿ ಒಂದು ಒಳ್ಳೆಯ ಮಟ್ಟದಲ್ಲಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳಷ್ಟು ಸಹಾಯ ಮಾಡ್ತಾರೆ ಅಂತ ಹೇಳಿ ಕೇಳಿದ್ದೆ. ಸಾಮಾನ್ಯ ಅವರು ಶಾಲೆ ಬಿಟ್ಟು ಒಂದು 25 ವರ್ಷ ನನಗೆ ಅವರ ಸಂಪರ್ಕವೇ ಇರಲಿಲ್ಲ. ದಿವಾಕರ್ ದಾಸ್ ಅಂತ ಎಂಬ ವಿದ್ಯಾರ್ಥಿನಲ್ಲಿ ಇದ್ದದ್ದು ಹೌದು, ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ ಕೇಳಿಕೊಂಡಿದ್ದೆ, ಆದರೆ ಅವರನ್ನು ಸಂಪರ್ಕಿಸುವಂಥ ಸಂದರ್ಭ ನನಗೆ ಬರಲಿಲ್ಲ. ಆಗ ನನಗೆ ಆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಟ್ಟದ್ದು ನನ್ನ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದಂತಹ ರವಿಪ್ರಕಾಶ್. ದಿವಾಕರ್ ದಾಸ್ ಮತ್ತು ರವಿಪ್ರಕಾಶ್ ಬಹಳ ಆತ್ಮೀಯ ಗೆಳೆಯರಾಗಿದ್ದರು. ಹೀಗೆ ನಾನು ಮಾತಾಡ್ತಾ ಒಂದು ಸಲ ಅವ್ರ ಹತ್ರ ಹೇಳುವಾಗ, ಮುಂದಿನ ಗಣೇಶೋತ್ಸವಕ್ಕೆ ಬರ್ತಾರೆ ದಿವಾಕರ್ ದಾಸ್ ಅಂತ ಹೇಳಿ ನಾನು ಅವರನ್ನು ಸಂಪರ್ಕಿಸಿ, ಆ ಒಂದು ಸಂಪರ್ಕ ಅಂದಿನಿಂದ ಇಂದಿನವರೆಗೆ ಸಾಧಾರಣ 2018ರಲ್ಲಿ ಆ ಸಂದರ್ಭ ಬಂತು. ಅಂದಿನಿಂದ ಇಂದಿನವರೆಗೆ ನಮ್ಮ ಶಾಲೆಗೆ ಪರಿಪೂರ್ಣವಾದ ಒಂದು ಸಹಕಾರವನ್ನು ನೀಡ್ತಾ ನಮ್ಮ ಶಾಲೆಯ ಬೆಳವಣಿಗೆಯ ಹಂತಕ್ಕೆ ಒಂದು ಪಿಲ್ಲರ್, ಸ್ಟ್ರಾಂಗ್ ಪಿಲ್ಲರ್ ಅಂತ ಹೇಳ್ಬೋದು, ಅಂಥ ಒಂದು ಪಿಲ್ಲರ್ ಆಗಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಶಾಲೆಗೆ ಒಂದು ಸಂಪೂರ್ಣವಾದ ಕೊಠಡಿ ಅವರ ತಂದೆ ತಾಯಿಯವರ ಸ್ಮಾರಕಕ್ಕೆ, ಹಾಗೆ ಅವರು ನಮ್ಮ ಸಂಪರ್ಕಕ್ಕೆ ಬಂದಂದಿನಿಂದ ನಮ್ಮ ಶಾಲೆಯಲ್ಲಿ LKG UKG ತರಗತಿಗಳನ್ನು ಆರಂಭಿಸಿ ಅದರ ಸಂಪೂರ್ಣ ಖರ್ಚನ್ನು ಅವರು ಭರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಉಚಿತ ಪುಸ್ತಕ, ನನ್ನ ವಿದ್ಯಾವರ್ಧಕ ಸಂಘಕ್ಕೆ ಸಂಪೂರ್ಣವಾದ ಸಹಕಾರ, ಹೀಗೆ ಹೇಳಿಕೊಂಡು ಹೋದರೆ ಬಹಳಷ್ಟು ನಾನು ಹೇಳಬೇಕಾಗ್ತದೆ. ಎಲ್ಲರಿಂದ ಮಿಗಿಲಾಗಿ ಅವರಿಗೆ ನಮ್ಮಲ್ಲಿರುವಂತಹ ಪ್ರೀತಿ, ಆ ಒಂದು ತಾಯಿಯ ಪ್ರೀತಿ ನನ್ನನ್ನು ನಿಜವಾಗಿ ಬಾಯಿ ಮುಚ್ಚುತ್ತದೆ. ಶಾಲೆಗೆ ಬಂದರೂ ಸಹ ಅಷ್ಟೇ, ಎಲ್ಲ ಮಕ್ಕಳಿಗೆ ಎಲ್ಲ ಗುರುಗಳಿಗೆ ಭಾರಿ ಒಂದು ಶ್ರೇಷ್ಠ ಮಟ್ಟದ ಸತ್ಕಾರವನ್ನು ನೀಡುವಂತಹ ಒಂದು ವ್ಯಕ್ತಿ, ಅಪರೂಪದ ವ್ಯಕ್ತಿ ದಿವಾಕರ್ ದಾಸ್. ಶ್ರೀಮಂತಿಗೆ ಬೆಳೆದಾಗ ಅದನ್ನು ಇತರರಿಗೆ ಹಂಚಿ ತಾನು ಸಂತೋಷ ಪಡುವಂತಹ ಗುಣ, ಇಂತಹ ಗುಣ ಎಲ್ಲರಲ್ಲಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಅವರ ಜೀವನ ಹಾಗೆ ಅವರು ತನ್ನ ಸಂಸಾರವನ್ನು ಅದೇ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವರ ಧರ್ಮಪತ್ನಿ, ಅವರ ಮಕ್ಕಳು, ಇವರೆಲ್ಲರೂ ಒಂದು ಸುಸಂಸ್ಕೃತವಾದಂಥ ನೆಲೆಯಲ್ಲಿದ್ದಾರೆ. ಅವರನ್ನು ಕೂಡ ಅದೇ ರೀತಿ ಬೆಳೆಸಿ ಸಮಾಜದಲ್ಲಿ ಯೋಗ್ಯ ಮಕ್ಕಳನ್ನಾಗಿ, ಅವರ ಮಕ್ಕಳನ್ನು ಯೋಗ್ಯರನ್ನಾಗಿ ಬೆಳೆಸಿ ಆ ದೇವರು ಅವರಿಗೆ ಪೂರ್ಣವಾದ ಆಶೀರ್ವಾದ ಮಾಡಲಿ. ಇನ್ನಷ್ಟು ಇಂತಹ ಸಂಸ್ಥೆಗಳನ್ನು ಆರಂಭಿಸಿ ಜನರ ಪ್ರೀತಿಗೆ ಪಾತ್ರರಾಗಲಿ, ಹಾಗೆ ಎಲ್ಲರಿಗೂ ಸಹಕಾರ ಮಾಡ್ತಾ ಬರಲಿ. ದೇವರು ಇಂಥ ಸಹಕಾರ ಮಾಡುವಂತಹ ಶಕ್ತಿಯನ್ನು ಅವನಿಗೆ ಸದಾ ಕರುಣಿಸಲಿ ಅಂತ ಬೇಡಿಕೊಂಡು ಪೂರ್ಣವಾದ ಆಶೀರ್ವಾದದೊಂದಿಗೆ ಅವನನ್ನು ನಾನು ಮೇಡಮ್, ದಿವಾಕರ್ ದಾಸ್ ಸರ್ ಅವರು SLV ಬುಕ್ ಹೌಸ್ ಸ್ಥಾಪನೆ ಮಾಡಿದ್ಮೇಲೆ ಉದ್ಯಮಿಯಾಗಿದ್ಕೊಂಡು ಎಷ್ಟು ಸಹಕಾರ ಮಾಡಿದ್ದಾರೆ ಅಂತೇಳಿ ನೀವು ಹೇಳಿದ್ರಿ. ಆದರೆ ನಂದೊಂದು ಆಸೆ, ಅವರು ಸ್ಟೂಡೆಂಟ್ ಲೈಫಲ್ಲಿ ಹೇಗಿದ್ರು ನಿಮ್ಮ ಲೈಫಲ್ಲಿ? ಸ್ಟೂಡೆಂಟ್ ಲೈಫು ನಿಜವಾಗಿ ಬಹಳ ಕಷ್ಟದ ಮನೆಯಿಂದ ಬರ್ತಿದ್ದವರು. ಅಂದರೆ ಅವರು ನಮ್ಮಲ್ಲಿಗೆ ಬರುವಾಗ ಅವರ ಹಿಂದಿನ ಒಂದು ಶಾಲೆಯಿಂದ ಒಂದು 5ನೇ ತರಗತಿಗೆ ಬಂದರು. ಬಹುಶಃ ಆ ಶಾಲೆಯಲ್ಲಿ ಅವರಿಗೆ ಸಿಕ್ಕಿದಂತಹ ಶೈಕ್ಷಣಿಕ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲದೆ ನಮ್ಮಲ್ಲಿಗೆ ಬರುವಾಗ ಅವರಲ್ಲಿ ಏನೂ ಇರಲಿಲ್ಲ, ಸತ್ಯವಾಗಿ ಹೇಳ್ತೇನೆ ನಾನು. ಆದರೆ ಅವರಲ್ಲಿ ಸಂಸ್ಕಾರ ಇತ್ತು. ಅವರನ್ನು ತೀಡಲಿಕ್ಕೆ ನಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿತ್ತು. ನಿಜವಾಗಿ ನಾನು ಹೇಳ್ತೇನೆ, ಬಹಳಷ್ಟು ನಮ್ಮ ಕೈಯಿಂದ ಪೆಟ್ಟು ತಿಂದು ಬೆಳೆದಂಥ ಒಂದು ಹುಡುಗ. ನಾನು ಹೇಳಬಾರ್ದು, ಯಾಕಂದರೆ ಅವರ ಈ ಸಂದರ್ಭದಲ್ಲಿ ಹೇಳಿದರೆ ಹೌದಾ ದಿವಾಕರ್ ದಾಸ್ ಹಾಗಿದ್ರ ಅಂತ ನಿಮ್ಮ ಮನಸ್ಸಿಗೆ ಯಾರಿಗೂ ಬರೋದು ಬೇಡ. ಯಾಕೆಂದರೆ ನಮ್ಮಲ್ಲಿ ನಾವು ಅವರನ್ನು ಹಾಗೆ ಬೆಳೆಸಿರು. ನಮ್ಮ ಶಾಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ ವಿದ್ಯಾಭ್ಯಾಸದೊಳಗೆ ಒಳ್ಳೆಯ ಸಂಸ್ಕಾರ, ಆ ಮಕ್ಕಳು ಮುಂದಿನ ಜೀವನದಲ್ಲಿ ಸಮಾಜದಲ್ಲಿ ಒಳ್ಳೆಯದಕ್ಕೆ ಬೆಳೆಸಬೇಕು ಅಂತೇಳಿ ಒಂದು ಧ್ಯೇಯ ಇತ್ತು ನಮಗೆ. ನಾವು ಕಲಿಸಿದ್ದನ್ನು ಅವರು ಕಲೀಲೇಬೇಕು, ಕಲಿಯದಿದ್ದರೆ ಬಿಡಲಿ. ನನ್ನ ವೈಯಕ್ತಿಕ ಆಲೋಚನೆ ಏನು ಅಂತೇಳಿದರೆ, ನಾನು ನನ್ನ ಮಕ್ಕಳನ್ನು ಹೇಗೆ ಬೆಳೆಸಿದ್ದೇನೆ ಅದಕ್ಕಿಂತ 1 ಪಟ್ಟು ಹೆಚ್ಚು ನಾನು ಕಲಿಸುವ ಮಕ್ಕಳನ್ನು ಬೆಳೆಸಿದ್ದೇನೆ. ಅದು ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಯಾಕಂದರೆ ಯಾವ ಮಕ್ಕಳನ್ನು ನಾನು ಅವರು ಹೋಗಲಿ ಕಲ್ತ್ರೆ ಸಾಕು, ಹೌದು ಅವರ ಅಪ್ಪ ಅಮ್ಮನಿಗೆ ಹೋಯಿತು, ಇಂಥ ಮನೋಭಾವ ನನಗೆ ಇಲ್ಲಿ ಸುಮಾರು ನನ್ನ ವಿದ್ಯಾರ್ಥಿಗಳು ಎದುರೇ ಇದ್ದಾರೆ ಆ ಕಡೆ ಇದ್ದು ಅವ್ರು ಕಾಣ್ಬೋದು. ಯಾಕಂದರೆ ನಾನು ಒಬ್ಬರು ಜೋರಿನ ಟೀಚರ್ ಅಂತ ಲೆಕ್ಕ, ಶಾಲೆಯಲ್ಲಿ ಅವರು ಜೋರಿನ ಟೀಚರು ಅಂತ.
ಆ ಜೋರು ನನಗೆ ನಿಜವಾಗಿಯೂ ತುಂಬ ಪ್ಲಸ್ ಆಗಿದೆ. ಯಾಕೆಂದರೆ ನಾನು ಎಲ್ಲಿ ಸಮಾಜದಲ್ಲಿ ಹೋದರೂ ಸಹ ನನ್ನ ವಿದ್ಯಾರ್ಥಿಗಳು ನನ್ನ ಹತ್ತಿರ ಬರ್ತಾರೆ. ನಾನು ಆಗ ಕಲಿಸದಿರ್ತಿದ್ರೆ ಈಗ ಅವ್ರು ದೂರ ದೂರ ಹೋಗ್ತಿದ್ರು. ಯಾಕಂದರೆ ಅವರು ಏನು ಕಲಿಸಲಿಲ್ಲ, ನಮ್ಗೆ ಏನು ಮಾಡಲಿಲ್ಲ, ನಮ್ಮ ಜೀವನ ಹೀಗಾಯಿತು ಅಂತೇಳಿಕೊಂಡು ಪರಿತಪಿಸ್ತಿದ್ರು. ನಾನು ಕಲಿಸಿದ ವಿದ್ಯಾರ್ಥಿಗಳು ಅಥವಾ ನಮ್ಮ ಶಾಲೆಯಲ್ಲಿ, ನಮ್ಮ ಚಂದಳಿಕೆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಯಾರು ಹಾಗೆ ಹೋಗುವುದಿಲ್ಲ. ಎಲ್ಲರೂ ಒಂದು 2% ಇರ್ಬೋದು, ಯಾಕಂದರೆ ಅದವರ ಜಾಯಮಾನವೇ ಹಾಗೆ. ನಾವು ಕಲಿಸುವಾಗ ನಾವು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೇವೆ. ಅವರು ಈ ಸಮಾಜದಲ್ಲಿ ಒಳ್ಳೆಯ ಜೀವಿಗಳಾಗಿ ಬದುಕಬೇಕು ಹೇಳುವಂಥ ಒಂದು ಧ್ಯೇಯೋದ್ದೇಶ ನಮ್ಮಲ್ಲಿತ್ತು. ಅದನ್ನು ನಾನು ದಿವಾಕರ ದಾಸರಲ್ಲಿ ನೋಡಿದ್ದೇನೆ. ಮತ್ತು ಎಲ್ಲರಿಗೂ ಗೌರವ ಕೊಡುವಂತಹ ಗುಣನಡತೆ ಆಗಿಂದಲೇ ನಾವು ಅವರಿಗೆ ಬೆಳೆಸಿದ್ದೇವೆ. ಆದ ಕಾರಣ ಅವರಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಹಿಂದೆ ಇದ್ದರೂ ಸಹ ಮುಂದೆ ಅವರು ಬೆಳೆಯುತ್ತಾ ತನ್ನ ಶಿಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿದರು. ಹಾಗಾಗಿ ನಾನು ಹೇಳೋದು ಅಷ್ಟು ಉಚಿತ ಅಲ್ಲ, ಆದರೂ ಹೇಳ್ತಾ ಇದ್ದೇನೆ, ನಮ್ಮ ಮೇಡಮ್ ಕೇಳಿದರು ಅಂತೇಳಿ. ಒಳ್ಳೆಯ ವಿದ್ಯಾರ್ಥಿ. ನಾನು ವಿದ್ಯಾಭ್ಯಾಸಕ್ಕೆ ಕೊಡುವ ಬೆಲೆಗಿಂತ ಹೆಚ್ಚು ನಾನು ಶಾಲೆಯಲ್ಲಿ ಮಕ್ಕಳ ನಾನು ಜೋರು ಮಾಡಿದರೆ ಅವರು ಸರಿ ಇಲ್ಲದಕ್ಕೆ ವಿದ್ಯಾಭ್ಯಾಸಕ್ಕೂ ಮಾಡಿದ್ದೇನೆ. ಆದರೆ ಅದಕ್ಕಿಂತ ಹೆಚ್ಚು ಅವರ ಸಂಸ್ಕೃತಿ ಸರಿ ಇಲ್ಲದಿದ್ದರೆ ನಾನು ಅವರನ್ನು ಬಿಡಲೇ ಇಲ್ಲ. ಅದು ನನಗೆ ತುಂಬ ಪ್ರಯೋಜನಕಾರಿಯಾಗಿ ಈಗ ಬಂದಿದೆ. ಎಲ್ಲ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಕಂಡರೆ ಪ್ರೀತಿಯಿಂದ ಹತ್ತಿರ ಬಂದು ನನ್ನನ್ನು ಪ್ರೀತಿ ಗುರುತಿಸ್ತಾರೆ. ಅದು ನನ್ನ ಜೀವಮಾನದಲ್ಲಿ ನನಗೊಂದು ಒಳ್ಳೆಯ ಆಶೀರ್ವಾದ. ನನಗೀಗ 80 ವರ್ಷ ಆಗ್ತಾ ಇದೆ. ಆದರೂ ನಾನು ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಮಾಜದಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಅದು ನನ್ನ ಮಕ್ಕಳ ಆಶೀರ್ವಾದ ಅಂತ ನೆನೆಸ್ಕೊಳ್ತೇನೆ. ನನ್ನ ಶಿಕ್ಷಣ, ನನ್ನ ಉದ್ಯೋಗದ ಸಮಯದಲ್ಲಿ ನಾನು ಆ ಮಕ್ಕಳಿಗೆ ಕೊಟ್ಟ ಪ್ರೀತಿ, ಆ ಮನೆಯವರಿಗೆ ಹೆತ್ತವರಿಗೆ ಕೊಟ್ಟಂತಹ ಪ್ರೀತಿ, ಅದು ನನ್ನನ್ನು ಎಷ್ಟು ರಕ್ಷಿಸ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಶಿಕ್ಷಕರು ಅಂತ ಆದರೆ ಅವರು ಆ ರೀತಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು, ಯಾರೇ ಆಗಲಿ. ಅದು ನಿಮಗೆ ಆಶೀರ್ವಾದವಾಗಿ ಬರ್ತದೆ. ಅದಕ್ಕೆ 2 ಮಾತಿಲ್ಲ. ಈ ಅವಕಾಶವನ್ನು ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ತಮ್ಮನ್ನು ವಿನಂತಿ. ಎಸ್ಒಲ್ಲಿ ಬುಕ್ ಹೌಸ್ ಅಂತ ಹೇಳಿದರೆ ನಾನು ಸುಮಾರು 10-15 ವರ್ಷದಿಂದ ಹತ್ತಿರದಿಂದ ನೋಡಿದವನು. ಒಂದು 10-15 ವರ್ಷದ ಹಿಂದೆ ದಿವಾಕರ್ ದಾಸ್ ಬಂದು ನನ್ನ ಹತ್ರ ಹೇಳಿದರು, ಮಂಗಳೂರಿನಲ್ಲಿ ನಾನೊಂದು SLV ಬುಕ್ ಶಾಪನ್ನು ಮಾಡ್ತೇನೆ, ಒಂದು ಔಟ್ಲೆಟನ್ನು ಓಪನ್ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳಿದರು. ನಾನಾಗ ತಿಳ್ಕೊಂಡೆ, ಈ ಮನುಷ್ಯನಿಗೆ ಬುಕ್ಕಿನ ಅಂಗಡಿ ಯಾಕೆ, ಇಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇದೆ. ಆದರೆ ಒಬ್ಬರು ಒಂದು ಉದ್ಯಮ ಆರಂಭ ಮಾಡುವಾಗ ನಾವು ಅದಕ್ಕೆ ಬಾಯಲ್ಲಿ ಏನೋ ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನೆ ಇದ್ದೆ. ಇವತ್ತು ಒಂದು 10 ವರ್ಷದ ನಂತರ ಮಂಗಳೂರಿನಲ್ಲಿ ಎಲ್ಲ ಐಟಮ್ಗಳು ಸಿಗುವಂಥದ್ದು ಅತ್ಯಂತ ಪ್ರಸಿದ್ಧವಾದ ಒಂದು ಔಟ್ಲೆಟ್ ಅಂತ ಹೇಳಿದ್ರೆ ಅದು ಮಂಗಳೂರಿನಲ್ಲಿ SLV ಬುಕ್ ಹೌಸ್. ಇದು ನಾನು ಅವರ ಈ ಕಾರ್ಯಕ್ರಮಕ್ಕೆ, ಈ ಔಟ್ಲೆಟ್ ಉದ್ಘಾಟನೆಗೆ ಬಂದಿದ್ದೇನೆ ಅಂತ ಹೇಳೋದಲ್ಲ. ಇದು ನನ್ನ ಮಕ್ಕಳು ಕೊಟ್ಟಿರುವಂಥ, ನಮ್ಮ ಮಕ್ಕಳು ಹೋಗುವ ಶಾಲೆಯ ಮಕ್ಕಳು ಕೊಟ್ಟಿರುವಂಥ ಫೀಡ್ಬ್ಯಾಕನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ. ದಿಸ್ ಈಸ್ ಅ ರೈಟ್ ಫೀಡ್ಬ್ಯಾಕ್. ನನ್ನ ಮಗಳು MBBS ಓದ್ತಾಳೆ. ಅವಳು ಮೊನ್ನೆ ಹೇಳ್ತಾಳೆ, ಎಂಚಿನ ಬಪ್ಪ ಓಲ್ಲ ಅಂಕಲ್ನ ಬುಕ್ಕು ತಿಕ್ಕುಜಿ, ಈ ಬುಕ್ಕಲ್ಲ, MBBS ಮಾಡುವ ಎಲ್ಲಿಯೂ ಸಿಗೋದಿಲ್ಲ ಆ ಬುಕ್ಕು, ಅದು ನಮ್ಮ SLV ಅಂಕಲ್ ಅವರ ಶಾಪಲ್ಲೇ ಸಿಗ್ತದೆ ಅಂತ ಹೇಳ್ತಾಳೆ. ನನಗೆ ತುಂಬ ಸಂತೋಷ ಆಯಿತು ಮನಸ್ಸಲ್ಲಿ. ಇವರು ಬುಕ್ ಶಾಪನ್ನು ಓಪನ್ ಮಾಡಿ ಮಂಗಳೂರಿನಲ್ಲಿರುವ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಪೈಪೋಟಿ ಕೊಟ್ಟು ಅಲ್ಲಿ ಸಿಗದಂಥ ಬುಕ್ಗಳು ಪ್ರಿಂಟೆಡ್ ಬುಕ್ಕುಗಳು, ಅಂದರೆ ಅದಕ್ಕೆ ಸ್ಪೆಸಿಫೈ ರೈಟರ್ಸ್ ಇರ್ತಾರೆ, ಅಂಥ ಬುಕ್ಕುಗಳು ಕೂಡ ಇವತ್ತು ಮಂಗಳೂರಿನಲ್ಲಿ SLV ಬುಕ್ ಶಾಪಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಒಂದು ಪಾಲು ನಮಗೂ ಹೆಮ್ಮೆ ಆಗ್ತದೆ, ನಮಗೂ ಸಂತೋಷ ಆಗ್ತದೆ. ನಮ್ಮ ಪುತ್ತೂರಿನ ಹುಡುಗ ಇವತ್ತು ಮೈಸೂರಿನಲ್ಲಿ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಸುಮಾರು 100 ಕೋಟಿ ರೂಪಾಯಿಗಳ ಟರ್ನ್ಓವರ್ವರೆಗೆ ಮುಟ್ಟಿದ್ದಾರೆ. 100 ಕೋಟಿ ರೂಪಾಯಿಗಳ ಟರ್ನ್ಓವರ್ ಮುಟ್ಟಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಬಂದ ಒಂದು ಅಂಶವನ್ನು ಅವರೊಬ್ಬರು ಮಾತ್ರ ತಿನ್ನುವುದಿಲ್ಲ, ಲಾಭದ ಒಂದು ಅಂಶವನ್ನು ಇವತ್ತು ಈ ಭಾಗದ ಎಲ್ಲ ದೈವಸ್ಥಾನ, ಭಜನಾ ಮಂದಿರ, ಅಲ್ಲಿ ಊರಲ್ಲಿದ್ದವರ ಕಷ್ಟದವರಿಗೆ ಎಲ್ಲ ಸ್ಪಂದನೆ ಕೊಡುವಂಥವರು
ನಮ್ಮ SLV ಬುಕ್ SLVನ ಮಾಲಕರಂಥ ದಿವಾಕರ್ ದಾಸ್ ಅವರು. ಸವಣೂರು ಸೀತಾರಾಮ ರೈಗಳು ವೇದಿಕೆಗೆ ಬರಬೇಕು ಅಂತ ಒಮ್ಮೆ ಬಂದು ಕೂಲಿ ನಿಂತ್ಕೊಳ್ಬೇಕು, ಇಲ್ಲದ್ರೆ ನಮಗೆ ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಸರಿಯಾಗೋದಿಲ್ಲ. ಸೀತಾರಾಮ ರೈಗಳು ಯಾವ ಕಾರ್ಯಕ್ರಮಕ್ಕೆ ಹೋಗೋದು ಕಡಿಮೆ ಮಾಡಿದ್ದಾರೆ. ಆದರೆ SLV ಬುಕ್ ಶಾಪು ಉದ್ಘಾಟನೆಗೆ ಬರಬೇಕಾಗಿದ್ದರೆ ಅವರಿಗೆ ಮತ್ತು ದಿವಾಕರ್ ದಾಸ್ಗೆ ಅವರಿಗೆ ಇರುವಂಥ ನಂಟು ಏನು ಎಂಬುದನ್ನು ನಿಮಗೆಲ್ಲ ಗೊತ್ತಾಗ್ಬೋದು. ಆ ಕಾರ್ಯಕ್ರಮಕ್ಕೆ ನಮ್ಮ ಸವಣೂರು ಸೀತಾರಾಮ ರೈಗಳು ಬಂದಿದ್ದಾರೆ, ಅವರಿಗೂ ಅವರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. SLV ಬುಕ್ ಸಂಸ್ಥೆ ಅಂತ ಹೇಳಿದರೆ ಇವತ್ತು ಬೇರೆ ಬೇರೆ ಕಡೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಕೂಡ ಶಾಲೆಗಳಿಗೂ ಕೂಡ ಇವರು ಬುಕ್ಕನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಯಲ್ಲಿ ಮೈಸೂರಿನಲ್ಲಿ ದೊಡ್ಡ ಇಂಡಸ್ಟ್ರಿಯನ್ನು ಹೊಂದಿದ್ದಾರೆ. ನಾನು ಅವರ ಮೈಸೂರು ಕಚೇರಿಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಮನಸ್ಸಿನಿಂದ ಒಂದು ಒಳ್ಳೆಯ ಸಂಸ್ಥೆಯನ್ನು ಆರಂಭ ಮಾಡಿದರೆ ಅದಕ್ಕೆ ದೇವರ ಆಶೀರ್ವಾದ ಇದೆ ಅಂತ ಹೇಳಿದ್ದಕ್ಕೆ ಬಹುಶಃ ದಿವಾಕರ್ ದಾಸ್ ಮತ್ತು SLV ಬುಕ್ ಹೌಸು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತ, ನಾನು ಇವತ್ತು ಬರಲಿಕ್ಕಿಲ್ಲ ಆಯಿತು. ನಮಗೆ ಇವತ್ತು KDP ಮೀಟಿಂಗ್ ಇವತ್ತು 10 ಗಂಟೆಗೆ ಆರಂಭ ಆಗ್ತದೆ. ನಾನು ನಿನ್ನೆ 10:30 ಗಂಟೆಗೆ ಬ್ಯಾಂಗ್ಳೂರಿನಿಂದ ಬಂದು ಮಂಗಳೂರಿನಲ್ಲಿದ್ದೆ. ಆದಾಗ ರಾಜಾರಾಮ್ ಶೆಟ್ಟರು ಫೋನ್ ಮಾಡಿದರು, ಎಲ್ಲ SLV ಬುಕ್ಕು ಶಾಪ್ ಓಪನ್ ಇದು ಬರ್ಪೂಜೆ. ನನ್ನ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಕ್ಯಾನ್ಸಲ್ ಮಾಡಿದ್ದೆ. ಮತ್ತು ಹಾಗೆ ಊಟ ಮಾಡಿದ ಸೀದಾ ಎದ್ದುಕೊಂಡು ರಾತ್ರಿ ಇಲ್ಲಿ ಬಂದು ಇಲ್ಲಿ ಮಲಗಿ ಈಗ ನಿಮ್ಮ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದು ಈ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟಿದ್ದೀನಿ. ನಮ್ಮ ಪುತ್ತೂರಿನಲ್ಲಿ ಕೂಡ ಇವತ್ತು ಪುತ್ತೂರಿನಲ್ಲಿ ಉದ್ಯಮ ಬಂದರೆ ಏನಾಗ್ತದೆ, ಯಾವ ಉದ್ಯಮ ಪುತ್ತೂರಿನಲ್ಲಿ ಆರಂಭ ಆದರೂ ನಾವು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ. ಇವತ್ತು 10 ಜನರಿಗೆ ಇಲ್ಲಿ ಕೆಲಸ ಸಿಗುವಂಥದ್ದಾಗ್ತದೆ. ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸಗಳು ಆಗ್ತದೆ. ದಿವಾಕರ್ ದಾಸ್ ಅವರ ಸಂಸ್ಥೆ ಉತ್ತಮವಾಗಿ ಬೆಳೆಯಲಿ. ಅದು ಶಾಲೆಯ ಎದುರುಗಡೆ ಇದೆ. ನೀವು ಇನ್ನೊಂದು 2 ವರ್ಷ ಆಗುವಾಗ ನೀವು ಕೇಳ್ಬೋದು, ನಿಮ್ಮ ಮಕ್ಕಳ ಹತ್ರ ಪ್ರಶ್ನೆ ಮಾಡ್ಬೋದು, ಪುತ್ತೂರಿನಲ್ಲಿ ಎಲ್ಲ ಬುಕ್ಕುಗಳು ಸಿಗುವಂಥ ಎಲ್ಲ ಐಟಮ್ಗಳು ಸಿಗುವಂಥ ಮಳಿಗೆ ಯಾವುದು ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮಕ್ಕಳು ಹೇಳ್ತಾರೆ ಅದು SLV ಬುಕ್ಕು. ಇವತ್ತು ಬರೀ ಬುಕ್ ಸ್ಟಾಪನ್ನು ಮಾತ್ರ ಓಪನ್ ಮಾಡೋದಲ್ಲ, ಕರ್ನಾಟಕಕ್ಕೆ ಮುಂದಿನ ವರ್ಷಕ್ಕೆ ನೀವು 250 ಕೋಟಿ ರೂಪಾಯಿಗಳ ಟರ್ನ್ ಓವರ್ ಮಾಡಬೇಕು. ಸರ್ಕಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಯಾವುದ್ಯಾವುದು ಬುಕ್ಕುಗಳೆಲ್ಲ ತಗೊಳ್ತಾರೆ ಅದಕ್ಕೆಲ್ಲ ನಮ್ಮ ಪೂರ ಸಹಕಾರ ಇದೆ. ಪುತ್ತೂರಿನ ನಿಮ್ಮ SLV ಸಂಸ್ಥೆಯ ಜೊತೆಗೆ ನೀವು ಕೂಡ ಬೆಳೆಯಿರಿ. ಈ ಭಾಗಕ್ಕೆ ನಿಮ್ಮ ಸಹಕಾರಗಳು ಮುಂದಿನ ದಿವಸಗಳು ಇರಲಿ. ಇವತ್ತು ಉದ್ಘಾಟನೆ ಮಾಡಿದಂಥ ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ನಾವು ಆ ಮಾಲಿಂಗೇಶ್ವರನ ಹತ್ರ, ಆ ಮಹಿಷಮರ್ದಿನಿ ಹತ್ರ, ಆ ಗಣಪತಿ ಹತ್ರ, ನೀವು ನಂಬಿರುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ದಾಸ್ ಅವರು ಮಾಡಿರತಕ್ಕಂಥ ಈ SLV ಬುಕ್ ಸೆಂಟರನ್ನು ಈಗಾಗಲೇ ನಮ್ಮ ಜನಪ್ರಿಯ ಶಾಸಕ ಅಶೋಕ್ ರೈ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮಗೂ ದಾಸ್ ಅವರಿಗೂ ಹೆಚ್ಚು ಪರಿಚಯ ಇಲ್ಲದಿದ್ದರೂ ಅವರ ಸ್ನೇಹಿತರಾದಂಥ ರಾಜಾರಾಮ್ ಶೆಟ್ಟರು ನಮ್ಮ ಹತ್ರ ಆಗಾಗ ಅವರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು ಸಂತೋಷ ತಂದಿದೆ. ನಮಗೆ ಗುರ್ತ ಇಲ್ಲದೇ ಇದ್ದರೂ ಸುಮಾರು 15 ವರ್ಷಗಳ ಹಿಂದೆಯೇ ದಾಸ್ ಅವರು ಇನ್ನು ಸಣ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಮ್ಮ ವಿದ್ಯಾರಶ್ಮಿಯ ಏರಿಯಾದಲ್ಲೆಲ್ಲ ಬಂದು ನಮಗೆ ಪುಸ್ತಕಗಳನ್ನು ಒದಗಿಸಿದ್ದು ನಮಗೆ ನೆನಪಿದೆ. ಈಗ ದೊಡ್ಡ ಮಟ್ಟದಲ್ಲಿ ಅವರು ಇಲ್ಲಿ ನಡೆಸಿಕೊಂಡು ಬರೋದರಿಂದ ಮುಂದಿನ ದಿನಗಳಲ್ಲಿ ನಾವು ನಮ್ಮ ವಿದ್ಯಾರಶ್ಮಿ ಸಂಸ್ಥೆ ಏನಿದೆ ಅದರಿಂದ ಇವರಿಗೆ ತುಂಬು ಹೃದಯದ ಸಹಕಾರ ಕೊಟ್ಟು ಅವರಿಂದಲೇ ನಾವು ಇದನ್ನು ಪುಸ್ತಕ ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮತ್ತು ಅವರು ಮಾಡತಕ್ಕಂಥ ಪುತ್ತೂರಿಗೆ ಕೊಟ್ಟತಕ್ಕಂಥ ಈ ದೊಡ್ಡ ಕೊಡುಗೆಗೆ ನಮ್ಮ ಪುತ್ತೂರಿನ ಜನಗಳೆಲ್ಲ ಅವರಿಗೆ ಋಣಿಯಾಗಿರಬೇಕು ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮನ್ನು ಕರೆದು ವೇದಿಕೆ ಕರೆದು ಗೌರವಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಪುತ್ತೂರು ಮತ್ತೊಂದು ಅಷ್ಟು ಶೊಬಗನ್ನು ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮೂರಲ್ಲೇ ಹುಟ್ಟಿ ಬೆಳೆದಂತಹ ಇದೇ ನಗರದ ವಿವೇಕಾನಂದ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಜೀವನವನ್ನು ಅತ್ಯಂತ ಯಶಸ್ವಿಯಲ್ಲಿ ಮುಗಿಸಿಕೊಂಡು ಇವತ್ತು ನಮ್ಮ ಮೈಸೂರಲ್ಲಿ ಇದರ ಕಂಪನಿಯನ್ನು ಪ್ರಾರಂಭ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಅತ್ಯಂತ ಒಂದು ಒಳ್ಳೆಯ ಉತ್ತಮ ಮಟ್ಟದ ಪುಸ್ತಕಗಳನ್ನು ನಮ್ಮ ಎಲ್ಲ ಅವಶ್ಯಕತೆ ಇರುವಂತಹ ಶಾಲೆಗಳಿಗೆ ವ್ಯವಸ್ಥೆಯನ್ನು ಒದಗಿಸುವುದರೊಟ್ಟಿಗೆ ಬಾಲ್ಯದಿಂದ ಯಾವ ರೀತಿ ಬೆಳೆದು ಬಂದಿದ್ದಾರೆ ಅನ್ನೋದರ ಬಗ್ಗೆ ಇಲ್ಲ ಹಿರಿಯರು ಅನೇಕ ಬಾರಿ ಉಲ್ಲೇಖ ಮಾಡಿರುವಂಥದ್ದು ನಾನು ಕೇಳಿದೆ. ದಿವಾಕರ ಬಗ್ಗೆ ನನಗೇನು ಮಾತಾಡಲಿಕ್ಕಿಲ್ಲ. ದಿವಾಕರ ಮತ್ತು ನಾನು ಬಾಲ್ಯದಿಂದಲೇ ಒಟ್ಟಾಗಿ ಬೆಳೆದು ಇವತ್ತಿನವರೆಗೂ ಇದೇ ರೀತಿಯಲ್ಲಿ ಯಾವತ್ತೂ ನಾವು ಒಟ್ಟಿಗೆ ಇರುವವರು. ಹಾಗಾಗಿ
ಈ ವೇದಿಕೆ ಅಂತ ಹೇಳಿದರೆ ಅದು ಈ ಸಂಸ್ಥೆ ಅಂತ ಹೇಳಿದರೆ ಅದು ನಮ್ಮ ಮನೆಯ ಸಂಸ್ಥೆಯಾಗೆ. ಹಾಗಾಗಿ ಅನೇಕರು ನಮ್ಮ ಮುಖ್ಯೋಪಾಧ್ಯಾಯರಲ್ಲಿದ್ದಾರೆ, ಭವಾನಿ ಟೀಚರ್ ಅವರು ಹೇಳಿದರು, ಶಂಕರನಾರಾಯಣ ಪ್ರಸಾದರು ಇದ್ದಾರೆ. ನಾವೆಲ್ಲರೂ ಈ ಭಾಗದಲ್ಲಿ ಅತ್ಯಂತ ಚಿಕ್ಕದಿಂದಲೇ ಬೆಳೆದು ಬಂದು ನಮ್ಮೆಲ್ಲರಿಗೂ ಅತ್ಯಂತ ಇವತ್ತಿನ ಕಾಲದಲ್ಲಿ ಬೆಳೆದಿರುವಂಥ ದಿವಾಕರ್ ದಾಸ ಅತ್ಯಂತ ಪ್ರೇರಣೆ. ಒಬ್ಬ ಹೃದಯ ಶ್ರೀಮಂತಿಗೆ ಯಾವ ರೀತಿ ಇರಬೇಕಂತ ಹೇಳಿದರೆ ದಿವಾಕರ್ ಹತ್ರ ನಾವು ಅವರನ್ನು ನೋಡಿ ಕಲಿಬೇಕು. ಹಾಗಾಗಿ ಈ ರೀತಿಯ ಹೃದಯ ಶ್ರೀಮಂತಿಗೆ ನನ್ನೊಬ್ಬ ಬಾಲ್ಯದ ಸ್ನೇಹಿತನಲ್ಲಿ ಇರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆ. ನಾನು ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳೋದಂತೆ ಇಷ್ಟೇ, ಭಗವಂತ ಆ ಒಳ್ಳೆಯ ಮನಸ್ಸಿನ ನನ್ನ ಅತ್ಯಂತ ಪ್ರೀತಿಯ ಪ್ರಾಣ ಸ್ನೇಹಿತನಿಗೆ ನಿತ್ಯ ನಿರಂತರ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಈ ಸಂಸ್ಥೆ ಉತ್ತರೋತ್ತರ ಬೆಳಗುವುದಕ್ಕೆ ನಾವೆಲ್ಲರೂ ಶಕ್ತಿಯಾಗಿ ಅವರೊಟ್ಟಿಗೆ ನಿಲ್ಲೋಣಂತ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಪ್ರಾರಂಭಗೊಂಡಿರುವಂಥ ಈ ಮಳಿಗೆ ಅತ್ಯಂತ ಸೂರ್ಯಚಂದ್ರರು ಉದಯಿಸುವವರೆಗೆ ಇಡೀ ದೇಶವ್ಯಾಪ್ತಿಯಲ್ಲಿ ಈ ನಮ್ಮ ಸಂಸ್ಥೆ ಬೆಳೆಯುವುದರೊಟ್ಟಿಗೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನನ್ನೆಲ್ಲ ಈ ಭಾಗದ ಜನತೆಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸುತ್ತಾ ಎಲ್ರಿಗೂ ಶುಭವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಪತ್ರಿಕೆಯ ಜಾಹೀರಾತನ್ನು ನೋಡಿ ಒಂದು ಉಪ್ಪಿನಕಾಯಿ ವ್ಯಾಪಾರಕ್ಕೆ ಕಾಲಿಟ್ಟು ನಂತರ ದಿವಸದಲ್ಲಿ ಬುಕ್ಕು ಸ್ಟಾಲಿಗೆ ಅದರ ವ್ಯಾಪಾರಕ್ಕೆ ಪಾದಾರ್ಪಣೆ ಮಾಡಿ ಇವತ್ತು 200ಕ್ಕಿಂತಲೂ ಹೆಚ್ಚು ಜನರ ಕೆಲಸದಾಳುಗಳನ್ನಿಟ್ಟುಕೊಂಡು ಸಮಾಜ ಸೇವೆ ಮಾಡುತ್ತಿರುವ ದಿವಾಕರ್ ದಾಸ್ ಅವರಿಗೆ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈ ನಮ್ಮ ದೇಶದಲ್ಲಿ ಎಷ್ಟೋ ಕೋಟ್ಯಾಧಿಪತಿ ಲಕ್ಷಾಧಿಪತಿಗಳಿರ್ಬೋದು, ಆದರೆ ದಾನ ಧರ್ಮ ಮಾಡಲಿಕ್ಕೆ ಮನಸ್ಸು ಬೇಕು, ಗಟ್ಟಿ ನಿರ್ಧಾರ ಬೇಕು, ತನ್ನಂತೆ ಇನ್ನೊಬ್ಬರೆಂಬ ಭಾವನೆ ನಮ್ಮಲ್ಲಿ ಮೂಡಿದಾಗ ನಮ್ಮ ದಾನ ಧರ್ಮವು ಯಶಸ್ವಿ ಆಗ್ತದೆ. ಇವತ್ತು ಅವರು ಮೈಸೂರಲ್ಲಿ ಇರಲಿ, ಹಾಸನದಲ್ಲಿ ಇರಲಿ ದಿವಾಕರ್ ದಾಸ್ ಅವರು ಮಹಾಲಿಂಗೇಶ್ವರ ದೇವರ ದೊಡ್ಡ ಭಕ್ತರು. ಅವರ ಮನೆಯಲ್ಲಿ ಮಹಾಲಿಂಗೇಶ್ವರ ದೇವರ ಪಟ ಉಂಟು, ಮನಸ್ಸಿನಲ್ಲಿಯೂ ಉಂಟು. ಎಷ್ಟೋ ದೇವಸ್ಥಾನ, ದೈವಸ್ಥಾನ, ಬ್ರಹ್ಮಕಲಶಕ್ಕೆ ಅವರು ಜೀರ್ಣೋದ್ಧಾರ ಕಾರ್ಯಕ್ಕೆ ಅವರು ಅವರ ಕೈಲಾದಷ್ಟು ಹಣವನ್ನು ಅವರು ಕೊಟ್ಟಿರುತ್ತಾರೆ. ಅದಲ್ಲದೆ ಎಷ್ಟೋ ಶಿಕ್ಷಣ ಸಂಸ್ಥೆಗೆ ಪ್ರೋತ್ಸಾಹ ನೀಡಿದವರು. ಅದಲ್ಲದೆ ದೇವಸ್ಥಾನ, ದೈವಸ್ಥಾನಕ್ಕೆ ಹೇಗೂ ಬ್ರಹ್ಮಕಲಶಕ್ಕೆ ಅವರು ಸಹಾಯದಾನ ಮಾಡಿದವರು. ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಬೇಕಾದವರು ನಮ್ಮ ದಿವಾಕರ್ ದಾಸ್ ಅವರು. ಅಂಥವರು ಇವತ್ತು ನಮ್ಮ ನೆಹರು ನಗರದಲ್ಲಿ ಮಹಾಲಿಂಗೇಶ್ವರ ದೇವರ ಮಣ್ಣಲ್ಲಿ ಇವತ್ತು ತನ್ನ ಬುಕ್ ಸ್ಟಾಲನ್ನು ಇವತ್ತು ಓಪನ್ ಮಾಡಿ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲಿ. ಹಾಗೆ ನಮ್ಮ ಎಲ್ಲ ಪುತ್ತೂರು ಅಂದರೆ ಮಹಾಲಿಂಗೇಶ್ವರ ಅಂದರೆ ಪುತ್ತೂರು ಅಂತ ಸೀಮಾಧಿಪತಿ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸ ಕಾರ್ಯವು ಇನ್ನು ಕೆಲವೇ ದಿವಸಗಳಲ್ಲಿ ಶುರು ಆಗ್ತದೆ. ನೀವೆಲ್ಲರೂ ಆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಪಾಲ್ಗೊಳ್ಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆಗಿ ನಂತರ 2 ವರ್ಷದಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮ ನಡೆಯಲಿದೆ. ಇಡೀ ರಾಜ್ಯವೇ ಪುತ್ತೂರು ಮಹಾಲಿಂಗೇಶ್ವರ ದೇವರತ್ತ ನೋಡುವಂಥ ಕೆಲಸ ಕಾರ್ಯ, ಜೀರ್ಣೋದ್ಧಾರ ಕೆಲಸ ಕಾರ್ಯ ನಿಮ್ಮಿಂದೆಲ್ಲೂ ಆಗಲಿ. ಹಾಗೆ ನಮ್ಮ ದಿವಾಕರ್ ದಾಸ್ ದೇವರ ಇಡೀ ಕುಟುಂಬಕ್ಕೆ ಮಹಾಲಿಂಗೇಶ್ವರ ದೇವರು ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿವಾಕರ್ ಅವರು ಇವತ್ತು ನಮ್ಮ ಊರಿನಲ್ಲಿ ಅವರ ಪುಸ್ತಕದ ಅಂಗಡಿ SLV ಬುಕ್ ಹೌಸನ್ನು ಆರಂಭಿಸಿದ್ದಾರೆ. ನನಗೆ ಭಾಳ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದರೆ, ನಾನು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದಾಗ ಮೊರದಲ್ಲಿ MPM ವಿದ್ಯಾಲಯ ಎಂಬ ಒಂದು ಸಂಸ್ಥೆಯನ್ನು, MPM ಪದವಿ ಪೂರ್ವ ಕಾಲೇಜ್, ಈ ಸಂಸ್ಥೆಯನ್ನು ಆರಂಭಿಸುವಾಗ ದಿವಾಕರ್ ಅವರು ನನಗೆ ಹೆದೆಗೊಟ್ಟು ನನ್ನನ್ನು ಮೇಲೆ ತಂದಿದ್ದಾರೆ. ನನಗೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಕೊಟ್ಟದ್ದು ಅವರೇ. ಆ ಸಂದರ್ಭದಲ್ಲಿ ಯಾವುದೇ ದುಡ್ಡನ್ನು ಅವರು ನನ್ನ ಹತ್ರ ಕೇಳಲಿಲ್ಲ. ಯಾವತ್ತು ನನಗೆ ಹೇಳಿದರೆ ಸಾಕು ಅಲ್ಲಿಗೆ ಪುಸ್ತಕ ತಂದು ಹಾಕ್ತಾಯಿದ್ರು. ಎಜುಕೇಷನ್ ನಾವು ಹೇಗೆ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಇನ್ನೊಂದು ಮುಖವಾಗಿದೆ ಅವರು ಎಜುಕೇಷನ್ ಕೊಡುವಂಥದ್ದು. ನಾವು ಇದ್ದಾಗ ಅವರಿಗೆ ದುಡ್ಡು ಕೊಟ್ಟು ಸಹಕರಿಸುವಂಥ ಒಂದು ವ್ಯವಸ್ಥೆ ಇವತ್ತು ದಿವಾಕರ್ ಅವರು ಇಟ್ಟುಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಮೈಸೂರಿನಲ್ಲಿ ಅವರ ಫ್ಯಾಕ್ಟ್ರಿ ಇದೆ, ಅದನ್ನು ಕೂಡ ನಾನು ನೋಡಿದ್ದೇನೆ. ಇಂತಹ ಸಂದರ್ಭದಲ್ಲಿ ದಿವಾಕರ್ ಅವರ ಗುಣಗಾನವನ್ನು ನಾನು ಮಾಡಬೇಕಾಗಿಲ್ಲ. ಭಾಳ ಒಳ್ಳೆಯ ಸ್ವಭಾವದ, ಉತ್ತಮ ಗುಣದ ಒಬ್ಬ ಮಾಲಕರಾಗಿದ್ದಾರೆ. ಇಂಥ ಮಾಲಕರನ್ನು ಪಡೆಯುವಂಥ ನಾವುಗಳು ಭಾಗ್ಯಶಾಲಿಗಳಾಗಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಇವತ್ತು ನೆಹರು ನಗರದಲ್ಲಿ ನಮ್ಮ ದಿವಾಕರ್ ಅವರು ಒಂದು SLV ಬುಕ್ ಹೌಸನ್ನು ಸ್ಥಾಪನೆ ಮಾಡಿರುವುದು ಇವತ್ತು ಈ ನಾಡಿನ, ಈ ಊರಿನ ಎಲ್ಲ ವಿದ್ಯಾವಂತರಿಗೆ ಹಾಗೂ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಒಂದು ಆನೆ ಬಲ ಬದ್ದಂತಾಗಿದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇವರ ಈ SLV ವಿದ್ಯಾಸಂಸ್ಥೆ ಉಜ್ವಲವಾಗಿ ಬೆಳೆಯಲಿ.
ಈ ನಾಡಿನಲ್ಲಿ ಬಾಳಿ ಬೆಳಗಲಿ ಅಂತ ಹೇಳುತ್ತಾ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತೂರಿನ ಈ ಒಂದು ನೆಹರು ನಗರದ ಕೇಂದ್ರ ಭಾಗದಲ್ಲಿ ಆರಂಭ ಆದಂಥ SLV ಬುಕ್ ಹೌಸಿನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಹಿರಿಯರು, ನಮ್ಮ ವಿಟ್ಲಮುಂಡನೂರು ಭಾಗದ ನಿವೃತ್ತ ಅಧ್ಯಾಪಕರಂಥ ಪದ್ಮೇಗೌಡ್ರೆ, SLVನ ಮಾಲಕರಂಥ ದಿವಾಕರ್ ದಾಸ್ ಅವರೇ, ರಾಮದಾಸ್ರೇ, ಮುಂದೆ ಉಪಸ್ಥಿರುವಂಥ ಪದ್ಮನಾಭ ಶೆಟ್ಟಿ ಅವರೇ, ಎಲ್ಲ ಗೌರವಾನ್ವಿತ ಬಂಧುಗಳೇ, ನಾನು ಬೆಳಿಗ್ಗೆ ಪತ್ರಿಕೆಯನ್ನು ಓದಬೇಕಿದ್ರೆ ದಿವಾಕರ್ ದಾಸರೇ ಭಾಳಷ್ಟು ಈ ಒಂದು SLV ಬುಕ್ ಹೌಸ್ಗೆ ಶುಭಾಶಯವನ್ನು ಕಳಿಸಿದ್ರು. ಪತ್ರಿಕೆ ಪೂರ್ತಿ SLV ಬುಕ್ ಹೌಸೇ ಇತ್ತು. ನನಗೆ ಗೊತ್ತಾಯಿತು ಬಹುಶಃ ಎಸ್ ಅಂದರೆ ರೈಟ್, ಎಲ್ ಅಂದರೆ ಲವ್, ವಿ ಅಂದರೆ ನಾವು ಎಲ್ಲರನ್ನು ಪ್ರೀತಿಸುವ ಒಂದು SLV ಬುಕ್ ಹೌಸು ಅಂತೇಳಿ, ಅದರಲ್ಲಿಯೂ ದಿವಾಕರ್ ದಾಸರು ಒಬ್ಬರು ಕೊಡುಗೈ ದಾನಿಯಾಗಿ ಈ ಭಾಗದಲ್ಲಿ ಎಷ್ಟು ಇವತ್ತು ಪ್ರಚಾರದಲ್ಲಿದ್ದಾರೆ ಅಂತೇಳಿ SLV ಬುಕ್ ಹೌಸ್ ಉದ್ಘಾಟನೆ ಆದಾಗ ಬಹುಶಃ ಈ ಪುತ್ತೂರಿನ ಜನತೆಗೆ ಇವತ್ತು ಪರಿಚಯ ಆಗಿದೆ. ಮೈಸೂರಿನಲ್ಲಿ ತಮ್ಮ ವೃತ್ತಿಯನ್ನು ಆರಂಭ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ತಮ್ಮ ಬುಕ್ ಹೌಸ್ಗಳನ್ನು ಆರಂಭ ಮಾಡಿ ಇವತ್ತು ವಿಶೇಷವಾಗಿ ಉದ್ಯಮ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದಂಥ ಒಬ್ಬ ಛಲಗಾರ ನಮ್ಮ ಈ ಒಂದು ಬುಕ್ ಹೌಸಿನ ಮಾಲಕರ ಅಂತ ನಮ್ಮ ದಾಸರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನು ಪ್ರತಿ ವರ್ಷ ಅವರ ಮನೆಯಲ್ಲಿ ಆಗುವಂಥ ಆ ಒಂದು ಏನು ಹರಕೆ ಆಟಕ್ಕೆ ನಾನು ಹೋಗ್ತಾ ಇದ್ದೆ. ಸುಮಾರು ಒಂದು 10-15 ವರ್ಷದಿಂದ ನಾನು ಹೋಗ್ತಾ ಇದ್ದೆ. ದಿವಾಕರ ದಾಸರು ಆಗಲೇ ಪರಿಚಯ, ಆದರೆ ಬುಕ್ ಹೌಸಿನವರು ಪರಿಚಯ ಇರಲಿಲ್ಲ. ದಿವಾಕರ ದಾಸರ ಯಕ್ಷಗಾನಕ್ಕೆ ಹೋಗಿ ಅಲ್ಲಿಂದ ದಿವಾಕರ ದಾಸರ ಪರಿಚಯ ಆಯಿತು. ಅವರ ಈ ಒಂದು ಸಾಧನೆ ಸಣ್ಣ ಸಾಧನೆ ಅಲ್ಲ. ಯಾಕಂದರೆ ಮೈಸೂರಿಗೆ ಹೋಗಿ ನಮ್ಮ ಈ ಭಾಗದ ಒಬ್ಬ ಯುವಕ ಅಲ್ಲಿ ಬೃಹದಾಕಾರದ ಒಂದು ಬುಕ್ ಹೌಸನ್ನು ಆರಂಭ ಮಾಡಿ ಅದನ್ನು ಮತ್ತೆ ರಾಜ್ಯದ ಬೇರೆ ಬೇರೆ ಮೂಲೆಗೆ ಸ್ಥಾಪನೆ ಮಾಡಿ ಆ ಮುಖಾಂತರ ಇವತ್ತು SLV ಬುಕ್ ಹೌಸು ಅಂತೇಳಿ ಮನೆ ಮಾತಾಗಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅವರ ಜೊತೆ ಇರುವಂಥ ತುಂಬ ನೌಕರರು, ಅವರು ನೌಕರರನ್ನು ನೋಡಿಕೊಳ್ಳುವಂಥ ರೀತಿ ಕಂಡಾಗ ತಮ್ಮ ಮಕ್ಕಳಂತೆ ಬಹುಶಃ ನಮ್ಮ ಮನೆಯ ಆ ಮಂದಿಯಂತೆ ನೋಡಿಕೊಂಡಂಥ ರೀತಿಯಿಂದಾಗಿ ಬಹುಶಃ ಈ ಒಂದು ಇವರ ಉದ್ಯಮ ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂತೇಳಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾವು ಭಾಳಷ್ಟು ಜನ ಉದ್ದಿಮೆಗಳನ್ನು ಆರಂಭ ಮಾಡ್ತಾರೆ, ಆದರೆ ಆ ಉದ್ದಿಮೆಗಳು ಲೋಕಹಿತವನ್ನು ಕೂಡ ಬಯಸಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ಈ ರೀತಿಯ ಚಿಂತನೆಗಳು ಕೆಲವು ವ್ಯಕ್ತಿಗಳಿರ್ತದೆ. ಅದರಲ್ಲಿ ದಿವಾಕರ ದಾಸರದ್ದು ಕೂಡ ಅಂಥ ಒಂದು ಚಿಂತನೆ ಮತ್ತು ವ್ಯಕ್ತಿತ್ವ ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಬುಕ್ ಹೌಸು ವಿಶೇಷವಾಗಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದಂಥ ಈ ಮಳಿಗೆ. ಅದರ ಜೊತೆಯಲ್ಲಿ ಮಕ್ಕಳು ಇವತ್ತು ಆ ಖುಷಿಯಾಗಿ ಇರಬೇಕು ಅಂತೇಳಿ ಅವರ ಆಟಿಕೆಗಳನ್ನು ಅದರ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಆಟದ ಜೊತೆಯಲ್ಲಿ ಪಾಠದ ಜೊತೆಯಲ್ಲಿ ಮನರಂಜನೆ, ಇದು ಅವರ ಕಾನ್ಸೆಪ್ಟು ಅಂತೇಳಿ ನಾನು ಭಾವಿಸಿ ಈ ಒಂದು SLV ಬುಕ್ ಹೌಸ್ ಇವತ್ತು ವಿವೇಕಾನಂದ ವಿದ್ಯಾ ಮಂದಿರಗಳ ಈ ಒಂದು ಮಧ್ಯದಲ್ಲಿ ಆರಂಭ ಆಗಿದೆ. ಇಲ್ಲೆಲ್ಲ ಇರುವಂಥದ್ದು ಜ್ಞಾನ ದೇಗುಲಗಳೇ. ಆ ಜ್ಞಾನ ದೇಗುಲಕ್ಕೆ ಇನ್ನೊಂದಷ್ಟು ಜ್ಞಾನವನ್ನು ಕೊಡುವಂಥ ಕೆಲಸ ಈ ಒಂದು ಪುಸ್ತಕ ಮಳಿಗೆ ಕೊಡ್ತಾ ಇದೆ. ವಿಶೇಷವಾಗಿ ನಾನು ಒಬ್ಬ ಪುತ್ತೂರಿನ ಮಾಜಿ ಶಾಸಕನಾಗಿ ಈ ಒಂದು ಪುಸ್ತಕ ಮಳಿಗೆಯನ್ನು ಇವತ್ತು ಆರಂಭ ಮಾಡಿ ಕೇವಲ ಮಕ್ಕಳ ಆ ಒಂದು ಬರವಣಿಗೆಗೆ ಸಂಬಂಧಪಟ್ಟ ಪುಸ್ತಕಗಳಲ್ಲದೆ ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಜ್ಞಾನ ಭಂಡಾರವನ್ನು ತುಂಬಿಸುವಂಥ ಈ ಒಂದು ಬುಕ್ ಹೌಸ್ ಉತ್ತರೋತ್ತರವಾಗಿ ಬೆಳೆಯಲಿ, ಮಹಾಲಿಂಗೇಶ್ವರ ದೇವರ ಅನುಗ್ರಹ ಕೂಡ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬುಕ್ ಹೌಸಿನ
ಮೂಲಕ ಇನ್ನೊಂದು 10 ಬುಕ್ ಹೌಸ್ಗಳನ್ನು ಆರಂಭ ಮಾಡಲಿಕ್ಕೆ ಆ ಭಗವಂತ ಅವನಿಗೆ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. बदरिया सुना मोरा अंगना मिलने को तरसे पिया मोरा जियरा छाई बदरिया सुना मोरा अंगना मिलने को तरसे पिया मोरा जियरा पर चिन दिन लागे बरस समान पर चिन दिन लागे बरस समान जियरा न लागे तुझ बिन सब सोना आजा घर मोरे परदेसिया तू आजा तू घर आजा आजा मोरे तू घर आजा आजा मोरे तू घर आजा ನಾನು ವಿಠ್ಠಲ ಪದವಿ ಪೂರ್ವ ಕಾಲೇಜಿನ ಅಧ್ಯಾಪಕ, ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದೇನೆ. ಶ್ರೀಯುತ ದಿವಾಕರ್ ದಾಸ್ ಇವರು ಇವರನ್ನು ಬಾಲ್ಯದಿಂದಲೇ ನಾನು ಬಲ್ಲೆ. ಯಾಕಂದರೆ ಅವರು ಬಹಳ ಆತ್ಮೀಯ ಶಿಷ್ಯ. ಬಹಳ ವಿಶಿಷ್ಟ ಗುಣ ನಾವು ಕಂಡುಕೊಂಡದ್ದು ಅಂದರೆ ಆತ ಬೆಳೆದು ಬಂದಂತಹ ರೀತಿ, ಅಂದರೆ ಅವನ ಬೆಳೆದಂಥ ಮೆಟ್ಟಲುಗಳು, ಹತ್ತಿದಂಥ ಮೆಟ್ಟಲುಗಳನ್ನು ಯಾವತ್ತೂ ಆತ ಮರೆತಿಲ್ಲ. ಅದನ್ನು ಯಾವತ್ತೂ ನೆನಪಿಟ್ಟುಕೊಂಡು ಇವತ್ತು ಕೂಡ ತನ್ನ ಬಡತನದ ನೆನಪುಗಳಿಂದ ಅನೇಕ ಬಡವರಿಗೆ ಸಹಾಯ ಹಸ್ತ ನೀಡ್ತಾ ಇರುವಂಥದ್ದು ಬಹಳಷ್ಟು ಶ್ಲಾಘನೀಯ. ಹಾಗೆ ಅಂತಹ ಅವನ ಒಂದು ಕ್ರಿಯಾಶೀಲ ಮನೋಭಾವ, ವಿಶಾಲ ಮನೋಭಾವ, ಅದಕ್ಕೆ ಎಲ್ಲ ದೇವರುಗಳು ಹಾರೈಸಲಿ ಎಂಬುದಾಗಿ ಹೇಳುತ್ತಾ, ಆತ ಒಬ್ಬ ಅಜಾತ ಶತ್ರು, ಪರೋಪಕಾರಿ. ಮುಖ್ಯವಾಗಿ ನಮ್ಮ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿಯ ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಂಥದ್ದಕ್ಕಾಗಿ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆ ಉತ್ತರೋತ್ತರ ಬೆಳವಣಿಗೆಯನ್ನು ಹೊಂದಲಿ ಎಂಬುದಾಗಿ ಹಾರೈಸ್ತೇನೆ. ಈ ದಿವ್ಯ ನೆಲದಲ್ಲಿ, ಕಾಲೇಜಿನ ದಿವ್ಯ ನೆಲದಲ್ಲಿ ಮತ್ತೆ ಸರಸ್ವತಿ ಇಲ್ಲಿ ಮತ್ತೆ ನಗು ನಗುತ್ತಾ ಮಕ್ಕಳ ಅವಶ್ಯಕತೆಗಳಿಗೆ ಪೂರೈಸುವ ಒಂದು ಅವಕಾಶವನ್ನು ನಮ್ಮ ದಿವಾಕರ, ಹೆಸರೇ ಸೂಚಿಸುವಂತೆ ನಿತ್ಯ ಬೆಳಗುವ ದಿವಾಕರ ದಾಸ. ದಿವಾಕರ ಯಾವತ್ತಿಗೂ ದಾಸನಲ್ಲ, ಆತ ಸರ್ವಶ್ರೇಷ್ಠನಾಗಿ ಇಡೀ ಜಗತ್ತನ್ನೇ ಬೆಳಗುವಂತಹ ಒಂದು ಮಹಾನ್ ಶಕ್ತಿ. ನಮ್ಮೆಲ್ಲರ ಆ ಸೂರ್ಯನಂತೆ ಬೆಳಗುವ, ಎಲ್ಲರಿಗೂ ಕೂಡ ತನ್ನಿಂದ ಆಗುವ ತನ್ನ ಕೈ ಮೀರಿ ಸಹಾಯ ಮಾಡುವಂತಹ ಮಹಾನ್ ಒಬ್ಬ ವ್ಯಕ್ತಿ ದಿವಾಕರ್ ದಾಸ್. ನಮಗೆ ಸುಮಾರು 40 ವರ್ಷಗಳ ಹಿಂದಿನ ಬಾಂಧವ್ಯ. ನಾನು ಕ್ಲಾಸಿನ ಎದುರಲ್ಲಿ ಇರ್ತಿದ್ದೆ, ಅವರು ನನ್ನ ಬಳಗದಲ್ಲಿ ಮಧ್ಯದಲ್ಲಿ ದಿವಾಕರ ಮಿಂಚುತ್ತಿದ್ದರು. ಆ ದಿವಸಗಳು ಇನ್ನೂ ಕೂಡ ಹಸಿರಾಗಿದೆ. ಇಲ್ಲಿ ಇವತ್ತು LKGಯ ಮಕ್ಕಳಿಂದ ಕಿಂಡರ್ ಗಾರ್ಡನ್ ಮಕ್ಕಳಿಗಿಂದ ಹಿಡಿದು ವಿಶ್ವವಿದ್ಯಾಲಯದ, ಇಲ್ಲಿ ಡಿಗ್ರಿ ಕಾಲೇಜ್ ಇದೆ, ಎಂಜಿನಿಯರಿಂಗ್ ಕಾಲೇಜ್ ಇದೆ, ಈ ಎಲ್ಲ ವಿದ್ಯಾರ್ಥಿ ಬಳಗದವರ ಅವಶ್ಯಕತೆಗಳನ್ನು ಪೂರೈಸುವ, ತಮ್ಮ ಮನೆಯ ಅಂಗಳದ, ತಮ್ಮ ಶಾಲೆಯ ಅಂಗಳದ ಪಕ್ಕದಲ್ಲೇ ಇರುವಂತಹ ಈ ವಿದ್ಯಾಸಂಸ್ಥೆಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಮನವರಿತು ನಮ್ಮ ಈ ನಾಡಿನ ಒಂದು ಮಹಾನ್ ಚೇತನವಾಗಿ ದಿವಾಕರ ದಾಸರ ಈ ಉದ್ಯಮ ಬೆಳೀಲಿ, ಅವರು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ, ನಮ್ಮೆಲ್ಲರೂ ಹಾರೈಕೆ ಆ ಭಗವಂತನವರಿಗೆ ಕರುಣಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ದಿವಾಕರ್ ದಾಸ್, ನಾನು ವಿವೇಕಾನಂದ ಪದವಿ ಕಾಲೇಜಲ್ಲಿ ಅಧ್ಯಾಪಕನಾಗಿದ್ದಾಗ ನನ್ನ ಶಿಷ್ಯ ಆಗಿದ್ದಂಥವರು. ನಮ್ಮ ಶಿಷ್ಯರು ತುಂಬ ಜನ ಇಲ್ಲಿ ಇದ್ದಾರೆ. ಬಹಳಷ್ಟು ಅಂದರೆ ಈ ಕನಿಷ್ಠ ಮಟ್ಟದಿಂದ, ಅಂದರೆ ಸಾಮಾನ್ಯ ಒಂದು ಸ್ಥಿತಿಯಿಂದ ಅವರು ಈ ಸ್ಥಿತಿಗೆ ಬೆಳೆದು ಬಂದಿದ್ದಾರೆ. ಆದರೆ ಅವರ ಗುಣ, ಅವರ ನಡತೆ, ಅವರ ಕಾರ್ಯವೈಖರಿ ಮಾತ್ರ ಬದಲಾಗಲಿಲ್ಲ. ಅಂದರೆ ಆ ಸಂದರ್ಭದಲ್ಲಿ, ಆ ವಿದ್ಯಾರ್ಥಿ ದೆಸೆಯಲ್ಲಿ ಅವರ
ಆ ಗುಣ ನಡತೆ ಅಥವಾ ಇತರರ ಬಗ್ಗೆ ಅವರ ಗೌರವ, ಹಿರಿಯರ ಬಗ್ಗೆ ಅವರ ಗೌರವ, ಆ ಗುಣ ಏನಿತ್ತು ಅದನ್ನು ಈಗಲೂ ಕೂಡ ಅಂದರೆ ಈ ಅವರ ಬಿಸ್ನೆಸ್ಸಿನ ಉನ್ನತ ಸ್ಥಾನಕ್ಕೆ ಏರಿದರೂ ಕೂಡ ಆ ಗುಣವನ್ನು ಮರೆತು ಬಿಡಲಿಲ್ಲ. ಯಾವಾಗಲೂ ಕೂಡ ಅಂಥ ಗುಣಗಳು, ಅಂಥ ನಡತೆ ಆ ವ್ಯಕ್ತಿಯನ್ನು ಸದಾಕಾಲ ಅದು ಮುಂದೆ ನಡೆಸ್ತದೆ. ಅಂಥ ಗುಣವುಳ್ಳಂಥ, ಯಾಕಂದರೆ ಅವರು ನನ್ನ ಶಿಷ್ಯ ಆಗಿದ್ದಂಥ ಕಾಲದಿಂದ ಈಗಿನವರೆಗೂ ಕೂಡ ಯಾವಾಗಲೂ ಅವರು ಮಾತಾಡ್ತಾರೆ. ಅವರ ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆಯಲ್ಲಿ ಅವರ ಆ ಬುಕ್ಕು ಹೌಸು ಇದನ್ನು ಆರಂಭ ಮಾಡುವಾಗ ನನಗೆ ಬಂದು ಅವರು ಇನ್ವೈಟ್ ಮಾಡಿ ಅಲ್ಲಿ ಬರಬೇಕು ಅಂತ ಪ್ರೀತಿಯಿಂದ ಕರೀತಾರೆ. ಮತ್ತು ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾನು ಅವರ ಬೇರೆ ಬೇರೆ ಕಾರ್ಯವೈಖರಿಯನ್ನು ನೋಡಿದೆ. ಅವರ ಸ್ಟಾಫ್ ಇರ್ಬೋದು ಅಥವಾ ಊರು ಇರ್ಬೋದು, ಅವರ ಬೆಳೆದ ನಾಡು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತನ್ನ ಲಾಭಾಂಶದಲ್ಲಿ ಸ್ವಲ್ಪವನ್ನು ಮತ್ತೆ ಹಿಂತಿರುಗಿಸಿ ಸಮಾಜದ ಋಣವನ್ನು ತಾನು ಯಾವ ರೀತಿಯಾಗಿ ಅದನ್ನು ಹಿಂದೆ ಕೊಡ್ಬೋದು ಎಂಬಂಥ ಆ ಗುಣವನ್ನು ಕೂಡ ಅವರು ಬೆಳೆಸಿದ್ದಾರೆ. ಹಾಗೆ ಈ ನಮ್ಮ ನಗರದ ಈ ಸ್ಥಳದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು ಇರುವಂಥ ಈ ಪ್ರದೇಶದಲ್ಲಿ ಅವರು ತನ್ನ ಮತ್ತೊಂದು ಈ ಪುಸ್ತಕ ಭಂಡಾರವನ್ನು ಆರಂಭ ಮಾಡಿದ್ದಾರೆ. ಅದಕ್ಕೆ ದೇವರು ಅವರಿಗೆ ಎಲ್ಲ ರೀತಿಯ ಅನುಗ್ರಹವನ್ನು, ಒಳ್ಳೆಯತನವನ್ನು ಕರುಣಿಸಲಿ ಅಂತ ಹಾರೈಸಿ, ನನ್ನಿಂದ ನಮ್ಮ ಸಂಸ್ಥೆಗಳಿಂದ ಇದಕ್ಕೆ ಏನು ಪ್ರೋತ್ಸಾಹ ಬೇಕು ಅದೆಲ್ಲವನ್ನು ಕೂಡ ನಮ್ಮ ಸಂಸ್ಥೆಗಳಿಂದ ಮತ್ತು ನನ್ನಿಂದ ನಾನು ನೀಡ್ತೇನೆ ಎಂಬ ಭರವಸೆಯೊಂದಿಗೆ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ವಂದನೆಗಳು. SLV ಬುಕ್ ಹೌಸ್ ಇದು ಶುರುವಾಗಿರುವುದು ದಿವಾಕರ್ ದಾಸ್ ಅವರು ಆಲ್ಮೋಸ್ಟ್ ಝೀರೋಯಿಂದ ಶುರು ಮಾಡಿರುವಂಥದ್ದು. ಪುತ್ತೂರು ಕ್ಷೇತ್ರದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮಾಡಿ ಹೊರಗಡೆ ಹೋಗಿ ಈಗ 13ನೇ ಅವರ ಬ್ರ್ಯಾಂಚನ್ನು ಪುತ್ತೂರಲ್ಲಿ ಓಪನ್ ಮಾಡಲಿಕ್ಕೆ ಬಂದಿರ್ತಾರೆ. ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಫ್ಯೂಚರಲ್ಲಿ ಅವರಿಗೆ ಇನ್ನೂ ಸಹ ಒಳ್ಳೆಯದಾಗಲಿ, 100 ಇಂಥ ಸಂಸ್ಥೆಗಳನ್ನು ಓಪನ್ ಮಾಡುವಾಗೆ ಆಗಲಿ. ಅವರಿಂದ ಹಲವಾರು ಬಡ ಮಕ್ಕಳಿರ್ಬೋದು ಅಥವಾ ಸಮಾಜ ಸೇವೆ ಕಾರ್ಯಗಳಿರ್ಬೋದು, ಇದರಲ್ಲಿ ಭಾಳಷ್ಟು ಅವರು ಇನ್ವಾಲ್ವ್ ಆಗಿದ್ದಾರೆ. ಇದರಿಂದ ಸಮಾಜಕ್ಕೂ ಒಳ್ಳೆಯದಾಗಲಿ, ಪುತ್ತೂರಿಗೆ ಒಳ್ಳೆಯದಾಗಲಿ, ಹಾಗೂ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. SLV ಬುಕ್ ಹೌಸ್ನ ಪುತ್ತೂರಿನ ಶಾಖೆ ಇವತ್ತು ಶುಭಾರಂಭಗೊಂಡಿದೆ. ನಾವೆಲ್ಲ ತುಂಬ ಸಂತೋಷ ಪಟ್ಟುಕೊಳ್ಬೇಕು. ಯಾಕಂದರೆ ಒಬ್ಬ ಮನುಷ್ಯ, ಅವರು ಹೇಳಿದರು ಝೀರೋದಿಂದ ಮೇಲೆ ಬಂದದ್ದು ದಿವಾಕರ ದಾಸ ಅಂತ. ಝೀರೋ ಅಲ್ಲ, ಅವರು ಮೈನಸ್ಸಿಂದ ಮೇಲೆ ಬಂದವರು. ಅನೇಕ ವರ್ಷಗಳ ಕಾಲ ನಾವು ಸಹಪಾಠಿಗಳಾಗಿದ್ದವರು. ಒಬ್ಬ ಮನುಷ್ಯ ಜೀವನದಲ್ಲಿ ತನ್ನ ವ್ಯವಹಾರದಲ್ಲಿ ಎಷ್ಟು ಬೆಳೀತಾನ, ಆಗ ನಮಗೆ ನೆನಪಿರಬೇಕಾದ್ದು ನಮ್ಮ ಕಷ್ಟದ ದಿನಗಳು. ಯಾವತ್ತೂ ಹೇಳಲಿಕ್ಕಿದೆ, ಸುಖ ಬಂದಾಗ ಕಷ್ಟವನ್ನು ಮರಿಬೇಡ ಅಂತ. ಅದಕ್ಕೆ ಉದಾಹರಣೆ ಅಂತ ಕೊಡಲಿಕ್ಕಿದ್ರೆ ಅದು ದಿವಾಕರ ದಾಸರು. ಯಾಕಂದರೆ ಅವತ್ತು ಹೇಗೆ ಗೊತ್ತಾಗ್ತದೆ ಅಂತ, ಒಬ್ಬ ಮನುಷ್ಯ ತನ್ನಲ್ಲಿ ಬೇಕಾದಷ್ಟು ಸಂಪತ್ತು ಬಂತು, ವ್ಯವಹಾರ ದೊಡ್ಡದಾಯಿತು ಅಂತ ಆದಾಗ ಆತ ತಾನು ಮೊದಲಿದ್ದ ಸ್ಥಿತಿಯಲ್ಲಿ ಯಾರಿದ್ದಾರ ಅವರ ಎಷ್ಟು ಕೈ ಹಿಡಿತಾನೆ, ಎಷ್ಟು ಕಣ್ಣೀರು ಒರೆಸ್ತಾನೆ ಅಂತ ಇರುವಂಥದ್ದು. ಅಂಥದ್ರಲ್ಲಿ ಸಮಾಜದ 100 ಸಾವಿರಾರು ಜನರ ಕಣ್ಣೀರೊರೆಸಿ ಸಂಘ ಸಂಸ್ಥೆಗಳಿಗೆ, ಸನಾತನತೆಗೆ ಏನು ಬೇಕೋ ತನ್ನಿಂದ ಕೊಡುಗೆ ಅದೆಲ್ಲ ಕೊಟ್ಟುಕೊಂಡು ಬಂದಂಥವರು ದಿವಾಕರ ದಾಸರು. ಇವತ್ತಿಗೂ ಸಾಮಾಜಿಕ ಕಾರ್ಯದಲ್ಲಿ ಪೂರ್ತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಇಂತಹ ಬುಕ್ ಹೌಸುಗಳು ನಮ್ಮ ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ಇರೋದು. SLV ಬುಕ್ ಹೌಸು ಇನ್ನು ಮುಂದೆ ಆಗುವ ಹಾಗಾಗಲಿ, ದೇವರ ಶಕ್ತಿಯನ್ನು ಕೊಡಲಿ, ಬೇಕಾದಷ್ಟು ಸಂಪತ್ತನ್ನು ದಿವಾಕರ ದಾಸರ ಪಾಲಿಗೆ ದೇವರ ಅನುಗ್ರಹ ಮಾಡಲಿ. ಅದರಿಂದಾಗಿ ಸಮಾಜಕ್ಕೆ ಅಷ್ಟು ಉಪಕಾರ ಇದೆ. ಆದ ಕಾರಣ ಇಂಥವ್ರು ಇನ್ನಷ್ಟು ಬೆಳೀಲಿ, ಬುಕ್ ಹೌಸಿಗೆ ಶುಭವಾಗಲಿ ಅಂತ ಎಲ್ಲರ ಪರವಾಗಿ ಶುಭ ಹಾರೈಸ್ತೇನೆ. ಬಹಳ ಸಂತೋಷ. ಈ ಸ್ಥಳದಲ್ಲಿ SLV ಬುಕ್ಸ್ ಹೌಸ್ನವರು ಶಾಲೆಗಳಿಗೆ ಮತ್ತು ನಮಗೆ ಬೇಕಾದಂಥ ಪರಿಕರಗಳನ್ನು ಅಥವಾ ಪೆನ್ಸಿಲ್, ಬುಕ್ಸ್ಗಳು ನಮಗೆ ಬೇಕಾದಂಥ ಸುಲಭವಾಗಿ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಅವರಿಗೆ
ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ. ಭಾಳ ಕಷ್ಟಗಾರ, ಭಾಳ ಆತ್ಮೀಯ ಸ್ವಭಾವ ಇರುವಂಥವರು, ಸೌಜನ್ಯಶೀಲ, ಮುಖ್ಯವಾಗಿ ಮಾನವೀಯತ ಗುಣಗಳನ್ನು ಹೊಂದಿಕೊಂಡು ಅನೇಕ ಜನರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಖಂಡಿತವಾಗಿಯೂ ಅವರ ಶ್ರಮಕ್ಕೆ ಭಗವಂತನು ಅವರಿಗೆ ಬೇಕಾದಂಥ ಆಶೀರ್ವಾದನ ಕೊಡ್ತಾನೆ. ಅವರ ಕೈಗಳನ್ನು ಭಗವಂತನು ಬಲಪಡಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ. ಅವರು ಅಭಿವೃದ್ಧಿ ಹೊಂದದ ಮೂಲಕ ನಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಅವರಿಗೆ ಶುಭವನ್ನು ಕೋರ್ತೇನೆ. ಧನ್ಯವಾದಗಳು. ಪುಸ್ತಕದ ಮಳಿಗೆಯ ಲೋಕಾರ್ಪಣೆಯ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ. ಅನೇಕ ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡಿ ಪರಿಶ್ರಮ, ಬದ್ಧತೆ ಮತ್ತು ಶ್ರಮದ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ಏರಿದಂತಹ ದಿವಾಕರ್ ದಾಸ್ ಅವರ ಬಗ್ಗೆ ನಮಗೆಲ್ಲರಿಗೂ ಅತ್ಯಂತ ಹೆಚ್ಚಿನ ಅಭಿಮಾನ. ಕಾರಣ, ನಾವು ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು, ಅದು ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಈ ರೀತಿಯ ವ್ಯವಸ್ಥೆಗಳು ಎಲ್ಲಿಯೂ ನಡೆದರೂ ಕೂಡ ಅದಕ್ಕೆ ಶಕ್ತಿಯನ್ನು ತುಂಬುವವರು ದಿವಾಕರ್ ದಾಸ್ ಅವರು. ಅವರು ಉದ್ಯಮ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆಯ ಹೆಸರನ್ನು ಗಳಿಸಿ ತಮ್ಮ ಊರಿನಲ್ಲಿ 5ನೆಯ ಆ ಪುಸ್ತಕದ ಮಳಿಗೆಯನ್ನು ಆರಂಭಿಸಿದ್ದಾರೆ. ಇನ್ನೂ ಕೂಡ ನೂರಾರು ಮಳಿಗೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಮತ್ತು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. SLV ಬುಕ್ ಹೌಸ್ ಸುಮಾರು ದಿವಸದ ಇದು ಕನಸಿದೆ ನಂದು, ಹುಟ್ಟೂರಲ್ಲಿ SLV ಬುಕ್ ಹೌಸ್ ಮಾಡಬೇಕು ಅಂತೇಳಿ. ಈಗಾಗಲೇ ನಾವು ಮಂಗಳೂರಲ್ಲಿ ವಿಜಯ್ನಲ್ಲಿ ಪ್ರಾರಂಭ ಮಾಡಿ 10 ವರ್ಷ ಆಗಿದೆ. ಕರ್ನಾಟಕದಂಥ ಬೆಂಗಳೂರು, ಚಾಮರಾಜನಗರ, ಮೈಸೂರು, ಶಿವಮೊಗ್ಗ ಹಲವು ಕಡೆ ನಾವು ಈ ಥರದ ಔಟ್ಲೆಟನ್ನು ತೆಗೆದಿದ್ದೀವಿ. ನಮಗೆ ಕರ್ನಾಟಕದಾದ್ಯಂತ ಜನರ ಆಶೀರ್ವಾದ ಸಿಕ್ಕಿದೆ ಆಲ್ರೆಡಿ. ಹಾಗಾಗಿ ಈ ಪುತ್ತೂರಿನ ಔಟ್ಲೆಟ್ ಇದು ನನ್ನ ತುಂಬ ದಿವಸದಿಂದ ನಾವು ಅದನ್ನು ಮಾಡಬೇಕು ಅನ್ನೋ ಒಂದು ಯೋಚನೆ ಇತ್ತು. ಈಗ ಅದು ಈಡೇರಿದೆ. ಪುತ್ತೂರಿನ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನನ್ನ ಹುಟ್ಟೂರಿದು, ನನ್ನ ಹೋಮ್ ಟೌನ್ ಇದು. ನಾನು ಓದಿದ್ದೆಲ್ಲ ವಿವೇಕಾನಂದ ಕಾಲೇಜಿನಲ್ಲಿ. ತುಂಬ ಸಂತೋಷ ಆಗ್ತಿದೆ ನಾನು ಇಲ್ಲಿ ಮಾಡಿ ಇವತ್ತಿನ ಈ ಒಂದು ಔಟ್ಲೆಟನ್ನು ನಾವು ಉದ್ಘಾಟನೆ ಮಾಡಿ ಸುಮಾರು ಜನ ನಮಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಈ ಜನ ಬೆಂಬಲ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ ನನಗೆ. ನಾನು ಪ್ರಾರಂಭದ ದಿನದಲ್ಲಿ ನಾವು ಕಾಲೇಜಿಗೆ ಬರುವ ದಿನದಿಂದಲೂ ಕೂಡ ನಾವು ವಿವೇಕಾನಂದದ ನಾನು 97ನಲ್ಲಿ ನಾನು ಡಿಗ್ರಿ ಮಾಡಿರೋದು. ಡಿಗ್ರಿ ಮಾಡಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಒಂದು 5 ವರ್ಷ
ನಾನು ಕೆಲಸ ಮಾಡಿ ಅಲ್ಲಿಂದ SLV ಗ್ರೂಪನ್ನು ನಾನು ಪ್ರಾರಂಭ ಮಾಡಿದ್ದು ನಾನು ಮೈಸೂರಲ್ಲಿ. SLV ಗ್ರೂಪ್ ಅಂಡರ್ನಲ್ಲಿ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಅದು ನಮ್ಮ ನೋಟ್ಬುಕ್ಸು ಮ್ಯಾನುಫ್ಯಾಕ್ಚರಿಂಗ್ ಘಟಕ. ಅದು ಆ ನೋಟ್ಬುಕ್ ಘಟಕ ಕೂಡ ಇವಾಗ ಸಾಧಾರಣ ಒಂದು 1500 ವಿದ್ಯಾಸಂಸ್ಥೆಗೆ ನಮ್ಮ ಈ ಒಂದು ಬುಕ್ಸ್ ಸಪ್ಲೈ ಇದೆ. ನಮ್ಮ ಪ್ರಾಡಕ್ಟ್ ಬಗ್ಗೆ ತುಂಬ ಒಂದು ಕಾನ್ಫಿಡೆನ್ಸ್ ಇದೆ ಎಲ್ಲರಿಗೂ. SLV ಬುಕ್ಸನ್ನ ಒಂದು ವೈಟ್ ಸ್ಪೇಸ್ ಅನ್ನೋ ಬ್ರ್ಯಾಂಡ್ ತುಂಬ ಅಂದರೆ ನಮಗೆ ನಾವು ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಅದರ ಪ್ರಾಡಕ್ಟಿಗೆ ನಮಗೆ ಜನಬೆಂಬಲ ಸಿಕ್ಕಿದೆ. ಈವನ್ ನಮ್ಮ ಔಟ್ಲೆಟ್ನಲ್ಲಿ ಇವಾಗ BJನಲ್ಲಿ ನಾವು 10 ವರ್ಷ ಆಯಿತು. ನಮ್ಮ ವೈಟ್ ಸ್ಪೇಸ್ ತುಂಬ ಸೇಲ್ ಆಗ್ತಿದೆ. ಅಂದರೆ ಆ ಬುಕ್ನೇ ಪರ್ಟಿಕ್ಯುಲರ್ ಆಗಿ ಕೇಳಿ ತೊಗೊಂಡವ್ರು ಇರ್ತಾರೆ. ಅದಕ್ಕೆ ಕಾರಣ ನಮ್ಮ ಪ್ರಾಡಕ್ಟು. ನನ್ನ ಉದ್ದೇಶ ಕೂಡ ಅಷ್ಟೇ, ಯಾವುದಾದ್ರೊಂದು ಪದಾರ್ಥ ಪ್ರಾಡಕ್ಟು ನಮ್ಮ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸುಮಾರು ವೆರೈಟಿ, ಈವನ್ ಪೆನ್ಸಿಲ್ ಆಗಲಿ, ಟೆಕ್ಸ್ಟ್ ಬುಕ್ ಆಗಲಿ, ನೋಟ್ಬುಕ್ ಆಗಲಿ, ಇದೆಲ್ಲ ಹೈ ಕ್ವಾಲಿಟಿ ಬುಕ್ಕನ್ನೇ ಮಾಡಿದ್ದೀವಿ. ಅದಕ್ಕೋಸ್ಕರ ಇಡೀ ಜನರಿಗೆ ಗೊತ್ತು SLVನಲ್ಲಿ ಸಿಗುವಂಥ ಪದಾರ್ಥ ಅದು ಅದೇ ಇರ್ತದೆ. ಇನ್ನೊಂದು ಯಾವುದೇ ಒಂದು ಡ್ಯಾಮೇಜ್ ಆದರೂ ಕೂಡ ಅದನ್ನು ರೀಪ್ಲೇಸ್ ಮಾಡಿ ಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಆಗೋದಿಲ್ಲ, ಅದಕ್ಕೂ ಕೂಡ ನಾವು ಬದ್ಧರಿ ಆಗಿದ್ದೀವಿ. ತುಂಬ ಸಂತೋಷ ಆಗ್ತದೆ. ಪುತ್ತೂರು ಶೋರೂಮಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವ್ಯಾವುದು ಅನುಕೂಲಕರ ಯಾವ್ಯಾವುದು ಪ್ರಾಡಕ್ಟ್ ಬೇಕೋ ಆ ಎಲ್ಲ ಪ್ರಾಡಕ್ಟ್ ನಮ್ಮ ಈ ಒಂದು ಔಟ್ಲೆಟಲ್ಲಿ ಇದೆ. ಇವನ್ ನೋಟ್ಬುಕ್ಸ್ ಆಗಲಿ, ಸ್ಟೇಷನರ್ ಆಗಲಿ, ಇವನ್ ಗಿಫ್ಟ್ ಐಟಮ್ ಆಗಲಿ, ಇವಾಗ ಪ್ರಾಜೆಕ್ಟ್ ಬುಕ್, ಇನ್ನೊಂದು ಗೈಡ್ಗಳು, ಎಲ್ಲ ಗೈಡ್ಗಳು ಕೂಡ ನಮ್ಮ ಹತ್ರ ಇದೆ. ಸ್ಪೋರ್ಟ್ಸ್ ಐಟಮ್, NCERT ಬುಕ್ಸು ಮೇಯ್ನಾಗಿ ನಾವು ಡಿಸ್ಟ್ರಿಬ್ಯೂಟರ್ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮದು ಅಕೌಂಟ್ ಇದೆ. NCERT ಬುಕ್ಸು ಎಲ್ಲಿ ಸಿಕ್ಕಿಲ್ಲ ಅಂದರೂ ನಮ್ಮ ಔಟ್ಲೆಟಲ್ಲಿ ಎಲ್ಲ ಔಟ್ಲೆಟಲ್ಲಿ ಸಿಗುತ್ತೆ. 13 ಔಟ್ಲೆಟ್ ಕೂಡ NCERT ಬುಕ್ಸನ್ನು ಕೊಟ್ಟಿದ್ದೀವಿ ನಾವು. ಆ NCERTಗೆ ಬೇಕಾದಂಥ ಪರಿಕರ ಗೈಡ್ಗಳು ಕೂಡ ನಮ್ಮಲ್ಲಿ ದೊರೆಯುತ್ತದೆ. ಇನಾಗರಲ್ ಆಫರ್ ಆಗಿ ನಾವು ಅಪ್ ಟು 40% ಆಫರ್ ಇಟ್ಟಿದ್ದೀವಿ. ಎಲ್ಲ ಪ್ರಾಡಕ್ಟಿಗೆ ಕೂಡ 40 ತನಕ ಡಿಸ್ಕೌಂಟ್ ಇದೆ. ಅಪ್ ಟು 40%. ಇದನ್ನು ನೋಡ್ತೀವಿ. ನಮ್ಮ ಇದನ್ನು ಹೋಮ್ ಟೌನ್ ಅದರಿಂದ ಇನ್ನೂ ಸ್ವಲ್ಪ ದಿವಸ ಇರ್ತದೆ. SLV ಬುಕ್ ಹೌಸ್ ನಮ್ಮದು SLV ಬುಕ್ ಹೌಸಿನ ಔಟ್ಲೆಟ್ ಕರ್ನಾಟಕದಾದ್ಯಂತ ಇದೆ. ಸೊ ಮಂಗಳೂರು, ಮೈಸೂರು, ಬ್ಯಾಂಗ್ಳೂರು, ಚಾಮರಾಜನಗರ, ಇದೀಗ ಈ ಅತ್ಯಂತ ದೊಡ್ಡ ಬುಕ್ಕಿನ ಮಳಿಗೆ ಇವತ್ತು ಪುತ್ತೂರಿನಲ್ಲಿ ಉದ್ಘಾಟನೆಗೊಂಡಿದೆ. ಸೊ ಈಗ ನಮ್ಮ ಔಟ್ಲೆಟ್ಗಳಲ್ಲಿ ನಮ್ಮದು ಬುಕ್ಸಲ್ಲಿ ಟೆಕ್ಸ್ಟ್ ಬುಕ್ಸ್ಗಳು, ಸ್ಟೋರಿ ಬುಕ್ಗಳು ಮತ್ತು ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಥರದ ಬುಕ್ಗಳು ಅವೈಲೇಬಲ್ ಇದೆ. ಅದೇ ಥರ ಸ್ಟೇಷ್ನರೀಸು, ಆಮೇಲೆ ಗಿಫ್ಟ್ ಐಟಮ್ಗಳು, ಟಾಯ್ಸ್ ಐಟಮ್ಗಳು, ಇಷ್ಟು ಐಟಮ್ಗಳು ನಮ್ಮ ಶಾಪ್ಗಳಲ್ಲಿ ಅವೈಲೇಬಲ್ ಇದೆ. ನಮ್ಮ ಉದ್ದೇಶ ಏನು ಅಂತಂದರೆ ಒಂದು ಮಗು, ಒಂದು ಸ್ಟೂಡೆಂಟ್, ಸ್ಕೂಲಿಗೆ ಹೋಗುವಂಥ ಸ್ಟೂಡೆಂಟ್ಗಳಿಗೆ ಬೇಕಾಗುವಂಥ ಎಲ್ಲ ಬುಕ್ಸು ಸಾಮಗ್ರಿಗಳನ್ನು ನಾವು ನಮ್ಮ ಔಟ್ಲೆಟ್ಗಳಲ್ಲಿ ಇಡ್ತಾ ಇದ್ದೀವಿ. ಸೊ ಅದೇ ಥರ ಇವತ್ತು ಪುತ್ತೂರಿನಲ್ಲಿ ಏನೇನು ಆಫರ್ಗಳಿದ್ದಾವೆ ಅಂತ ಹೇಳಿದರೆ, ಲೈಕ್ ನಮ್ಮದು 10%ಇಂದ 40%ವರೆಗೆ ಎಲ್ಲ ಪ್ರಾಡಕ್ಟ್ಗಳಲ್ಲಿ ಇನಾಗ್ರಲ್ ಆಫರ್ಗಳಿದ್ದಾವೆ. ಸೊ ಆಮೇಲೆ ಏನಾದರೂ ಬುಕ್ಗಳು ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಏನಾದರೂ ಬುಕ್ಗಳು ಬೈ ಚಾನ್ಸ್ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇದೆ, ಆ ಬುಕ್ ಇಲ್ಲಿಲ್ಲ ಅಂತಂದರೂ ಒಂದು ನೀವು ನಮ್ಮಲ್ಲಿ ಬಂದು ಆರ್ಡ್ರ್ ಮಾಡಿದರೆ ನಾವು ನಿಮಗೆ ತರಿಸಿಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಸೊ ಹಾಗಾಗಿ ಪುತ್ತೂರಿನ ಜನತೆ ಇದನ್ನೊಂದು ಈ ಒಂದು ಸದುಪಯೋಗ ಪಡ್ಕೋಬೇಕು. ಈ ಒಂದು ಆಫರ್ಗಳನ್ನು ಬಂದು ಇಲ್ಲಿ ಯಾವುದ್ಯಾವುದು ಬುಕ್ಗಳನ್ನು ಯಾವುದು ಬೇಕು, ಯಾವ್ಯಾವ ಐಟಮ್ಗಳು ಬೇಕು ಅಂತಂದು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಯಾವುದ್ಯಾವ್ದು ಇಲ್ಲದ ಬುಕ್ಗಳು ಸಪೋಸ್ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ನಾವು ನಮ್ಮ ಫೋನ್ ನಂಬರ್ಗಳು ಎಲ್ಲ ನಮ್ಮ ನ್ಯೂಸ್ ಪೇಪರ್ಗಳಲ್ಲೂ ಹಾಕಿದ್ದೀವಿ, ಇಲ್ಲೂ ಇದೆ, ಡಿಸ್ಪ್ಲೇ ಮಾಡಿದ್ದೀವಿ. ಸೊ ನೀವು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೋ ಬುಕ್ ತರಿಸಬೇಕು ಅಂತಂದರೆ ನಾವು ಅದನ್ನು ತರಿಸ್ಕೊಡ್ತಾ ಇದ್ದೀವಿ. ಔಟ್ಲೆಟಿನ ನಂಬರು 9972689977. ಈ ಮೊಬೈಲಿಗೆ ಫೋನ್ ಮಾಡಿ ನೀವು ಯಾವುದೇ ಬುಕ್ಕನ್ನು ಆರ್ಡರ್ ಮಾಡ್ಬೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.